ಸ್ವಾಮಿ ನಿಂದನೆ ನಂಬಿದೆ ಸ್ವಾಮಿ ನಿನ್ನನೇ ನಂಬಿದೆ ಸ್ವಾಮಿ. ಅಭಿವೃದ್ಧಿಗೆ ಸರ್ವತೋಮುಖವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಂಥ ಸಂಸ್ಥೆ ಕೇಸರಿ ಮಿತ್ರವೃಂದ, ಅದರ ಜೊತೆಗೆ ಗ್ರಾಮದ ಮಕ್ಕಳಿಗಾಗಿರುವುದು, ಹಿರಿಯರಿಗಾಗಿರುವುದು, ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಉನ್ನತ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಬಂದಂಥ ಕೇಸರಿ ಮಿತ್ರವೃಂದ, ಈ ಒಂದು ಪ್ರಸ್ತಾವಿಕ ಭಾಷಣದಲ್ಲಿ ಕೇಸರಿ ಮಿತ್ರವೃಂದದ 45 ವರ್ಷದ ಇತಿಹಾಸವನ್ನು ಹೇಳಲಿಕ್ಕೆ ಕಷ್ಟ ಆಗುವುದು. ಹಾಗಾಗಿ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈ ಎಲ್ಲ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿದ್ದಕ್ಕೋಸ್ಕರ ಜಿಲ್ಲಾಡಳಿತವು ಕೂಡ ನಮ್ಮನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸಿದೆ, ಗುರುತಿಸಿದೆ. ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ ನಾವು ಆಭಾರಿಯಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸುಸಂದರ್ಭ ಅಂತ ಹೇಳುವುದು, ದಿವಂಗತ ಲೋಕಯ್ಯ ಗಟ್ಟಿಯವರು ಈ ಒಂದು ಹಿಂದೂ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದವರು. ಮಂಗಳೂರು ವಿಧಾನಸಭಾ ಕ್ಷೇತ್ರ, ಆಗಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡುವಲ್ಲಿ ಅವರ ಪ್ರಮುಖ ಕಾರ್ಯವನ್ನು ಅವರು ಮಾಡಿದ್ದಾರೆ. ಪಕ್ಷಕ್ಕಾಗಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಯೋಜಕನಾಗಿ ಉನ್ನತ ರೀತಿಯಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಿರುವಂಥವರು. ಈಗಾಗಲೇ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಅದಕ್ಕೊಂದು ರಿಪ್ಲೈ ಬಂದಿತ್ತು. ಲೋಕಯ್ಯ ಗಟ್ಟಿಯವರನ್ನು ಕಳೆದ 35 ವರ್ಷದ ನಂತರ ಆದರೂ ನೀವೊಂದು ಗುರುತಿಸಿದ್ದೀರಲ್ಲ, ತುಂಬ ಸಂತೋಷ ಅಂತೇಳಿ. ನಿಜವಾಗಲೂ ಲೋಕಯ್ಯ ಗಟ್ಟಿಯವರ ಅವರ ಒಂದು ಸ್ಮರಣಾರ್ಥ ಒಂದು ಬಸು ತಂಗಡವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಇದೊಂದು ಸೌಭಾಗ್ಯ ನಮ್ಮದು. ಅದಕ್ಕಾಗಿ ಅವರ ಮನೆಯವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಕೆಲಸವನ್ನು ಮಾಡಲು ನಮಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮೊಟ್ಟಿಗೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರು 45 ವರ್ಷಗಳಿಂದ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ. ಇವರಿಗೂ ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಹಾಗೆಯೇ ಇವತ್ತಿನ ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ನಗರಸಭಾ ಅಧ್ಯಕ್ಷರು, ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ನಗರಸಭಾ ಅಧ್ಯಕ್ಷರು ಉಳ್ಳಾಲ, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೇಸರಿ ಮಾತೃ ಮಂಡಳಿಯ ಶ್ರೀಮತಿ ಮಮತಾ ಜಿತೇಂದ್ರ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಬಸು ತಂಗುದಾನದ ಉದ್ಘಾಟನೆಯನ್ನು ನಮ್ಮ ಸಂಸದರು ಅಂತ ಶ್ರೀಯುತ ಪ್ರತಾಪ್ ಸಿಂಹನಾಯ್ಕ್ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಭಾ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ನಿತಿನ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲ್ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ನಲವತ್ತೈದು ವರ್ಷಗಳ ನಮ್ಮೊಂದಿಗಿನ ಒಡನಾಡಿ ನಮ್ಮ ಮಾಜಿ ಶಾಸಕರು, ಅದೇ ರೀತಿ ದಿವಂಗತ ಲೋಕಯ್ಯ ಗಟ್ಟಿಯವರ ಸ್ನೇಹಿತರಾಗಿರುವಂಥ ಜಯರಾಮ್ ಶೆಟ್ಟರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಶ್ರೀ ಕೆ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಟ್ರಸ್ಟಿ ಆಗಿರುವಂತಹ ಗೌತಮ್, ದಯವಿಟ್ಟು ಗೌತಮ್ ರವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ದಿನ ಶ್ರೀಮತಿ ಪುಷ್ಪಲತಾ ಗಟ್ಟಿ ವಕೀಲರು, ಇವರು ಕೂಡ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ.
ಪುಷ್ಪಲತಾ ಗಟ್ಟಿಯವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಈ ಬಸ್ ತಂಗುದಾಣವನ್ನು ನಿರ್ಮಿಸಿಕೊಡುವಲ್ಲಿ ಸಹಕಾರವನ್ನು ನೀಡಿದಂತಹ ದಿವಂಗತ ಲೋಕಯ್ಯ ಗಟ್ಟಿಯವರ ಮನೆಯವರ ಪರವಾಗಿ ಶ್ರೀಮತಿ ಪುಷ್ಪಲತಾ ಗಟ್ಟಿ ಅವರ ಮಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ರೂಪಾ ನವೀನ್ ಇವರು ಆಗಮಿಸಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಈ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ನಮ್ಮ ಜೊತೆ ನಗರಸಭಾ ಸದಸ್ಯರು ಕಾಪಿಕಾಡ್ ಇದರ ಶ್ರೀಮತಿ ಭವಾನಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಿದ್ದೇನೆ. ಸಭಾ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀಮತಿ ಭವಾನಿ ನಗರಸಭಾ ಸದಸ್ಯರು ಕಾಪಿಕಾಡ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಶ್ರೀಮತಿ ಸವಿತಾ ಚಂದ್ರಶೇಖರ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶ್ರೀಮತಿ ಭವಾನಿ ಇವರನ್ನ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸುದೀರ್ಘ ಸೇವೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸಂತೋಷಣ್ಣ. ಇವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದರ ಜೊತೆಗೆ ಸಂತೋಷಣ್ಣ ಹಲವು ವರ್ಷಗಳಿಂದ ನಮ್ಮೊಟ್ಟಿಗಿದ್ದು ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇಂಥ ಒಂದು ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಈ ಒಂದು ಜನರ ಸೇವಕನಾಗಿ ಸೇವೆ ಸಲ್ಲಿಸುವ ಭಾಗ್ಯ, ಯೋಗ ಭಾಗ್ಯ ಅವರಿಗೆ ಸೋಮನಾಥನು ಕರುಣಿಸಲಿ ಅಂತ ಹೇಳುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಭಾ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅಧ್ಯಕ್ಷರು ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬೆಂಗಳೂರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಯಾದವ ಕುಲಾಲ್ ಇವರು ಆಗಮಿಸಿ ಇವರಿಗೆ ಶಾಲಿನ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಯಾದವ ಕುಲಾಲ್. ಕೇಸರಿ ಮಿತ್ರ ಬೃಂದದ ಸದಸ್ಯರ ಎಲ್ಲ ಸಹೋದರರಾಗಿರುವಂಥ ರವೀಂದ್ರನ್ನ ನಮ್ಮ ಜೊತೆ ಇದ್ದಾರೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ನೆಚ್ಚಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಟ್ರಸ್ಟಿಯಾದಂತಹ ಭರತ್ ಇವರು ಆಗಮಿಸಿ ಶಾಲಿನ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಪರಿಚಿತರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಚಂದ್ರಾಸ್ ಪಂಡಿತೋಸ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಚಂದ್ರಹಾಸ್ ಪಂಡಿತೋಸ್ ಅಧ್ಯಕ್ಷರು ಭಾಜಪ ಮಂಗಳೂರು ಮಂಡಲ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಶಿವಪ್ರಸಾದ್ ಇವರು ಆಗಮಿಸಿ ಶಾಲಿನ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಶಿವಪ್ರಸಾದ್. ನಮ್ಮ ಜೊತೆ RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ರೋಟೋರಿಯನ್ ಮಾಧವ್ ಸುವರ್ಣರವರು ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಸರಿ ಮಿತ್ರವೃಂದ ರೋಟರಿ ಸಮುದಾಯ ದಳದ ಜೊತೆಗೆ ಸಂಯೋಜನೆಗೊಂಡಿರುವಂತಹ ಸಂಸ್ಥೆ ರೋಟರಿ ಕ್ಲಬ್. ಪ್ರಾರಂಭಿಕವಾಗಿ ನೂತನವಾಗಿ ನಾವು ಕುಟುಂಬವೊಂದಕ್ಕೆ ನಿರ್ಮಿಸಿಕೊಡುವಂತಹ ಮನೆಯ ಅಡಿಪಾಯವನ್ನು ಹಾಕಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ
ರೋಟರಿ ಕ್ಲಬ್, ಇದರ ಪರವಾಗಿ ರೊಟೇರಿಯನ್ ಮಾಧವ ಸುವರ್ಣ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಶಾಂತ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ, ಸಮುದಾಯ ಸೇವಾ ರೋಟರಿ ಕ್ಲಬ್ ಮಂಗಳೂರು, ಇದರ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಮುದಾಯ ಸೇವಾ ಚಟುವಟಿಕೆಗಳ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ತಿರುವಂತಹ ರೊಟೇರಿಯನ್ ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ, ಅದೇ ರೀತಿ ವಿಶೇಷವಾಗಿ ರೋಟರಿ ಸಮುದಾಯ ದಳ ಕುಂಪಲ, ಇದರ ಮೇಲೆ ಪ್ರೀತಿಯನ್ನು ಇಟ್ಟಿರುವಂತಹ ವ್ಯಕ್ತಿ ಶ್ರೀ ರೊಟೇರಿಯನ್ ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ, ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ವಿನ್ಯಾಸ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಬೇಕು, ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕೇಸರಿ ಮಿತ್ರ ವೃಂದದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಆಗಿರುವಂಥ ಶೇಖರ್ ಬಂಗೇರ್ರವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಊರಿನ ಹಿರಿಯರು, ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರಾರಂಭಿಕ ಅಧ್ಯಕ್ಷರಾಗಿ ಇದೀಗ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಶೇಖರ್ ಬಂಗೇರ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ನವೀನ್ ಕುಜುಮಗದ್ದೆ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಶಾಲನ್ನು ಹೊದಿಸಬೇಕು, ಅದೇ ರೀತಿ ಸ್ಮರಣಿಕೆಯನ್ನು ಕೂಡ ನೀಡಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶೆಟ್ಟಿ ಕೂಡ ಪ್ರಧಾನ ಕಾರ್ಯದರ್ಶಿ, ನಾಗಕನಿಕಾ ಕ್ಷೇತ್ರ ಆಶ್ರಯಕೊಲೆಯ ಕುಂಪಲ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ದೇವಾನಂದ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, ನಾಗಕನ್ನಿಕಾ ಕ್ಷೇತ್ರ ಆಶ್ರಯ ಕಾಲೋನಿ ಕುಂಪಲ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ರಾಕೇಶ್ ಪಿ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶ್ರೀಯುತ ದೇವಾನಂದ್ ಶೆಟ್ಟಿ ಇವರನ್ನು ಸ್ವಾಗತಿಸಬೇಕು. ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಬಿಕರಷ್ಟೇ ಇದರ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ದಿವಂಗತ ಲೋಕಯ್ಯಗಟ್ಟಿ ಸ್ಮರಣಾರ್ಥ ಈ ಒಂದು ಬಸ್ಸು ತಂಗುದಾಣವನ್ನು ನಿರ್ಮಿಸಿಕೊಡುವಲ್ಲಿ ಪ್ರಮುಖವಾಗಿ ಸಹಯೋಗವನ್ನು ನೀಡಿರುವಂತಹ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಬಿಕರಸ್ತೆ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಬಾಲಕೃಷ್ಣ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂತೋಷ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಜೊತೆ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಬಿಕರಷ್ಟೇ ಇದರ ಕಾರ್ಯದರ್ಶಿಯವರಾದ ಶ್ರೀಯುತ ಪ್ರಶಾಂತ್ ಕಾಪಿಕಾಡ್ರವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ನಾನು. ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಂಬಿಕರಸ್ತೆ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರಶಾಂತ್ ಕಾಪಿಕಾಡ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ನಾಗರಾಜ್ ಅವರು ಆಗಮಿಸಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆ ಕುಸುಮರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಕುಸುಮಾ ಭರತ್ ನಮ್ಮ ಮಾತೃ ಮಂಡಳಿಯ ಶಕ್ತಿ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ
ಶ್ರೀಮತಿ ಆಶಾ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾದಂಥ ಸೀತಾರಾಮ್ ಬಂಗೇರರು, ಚಂದ್ರ ಸುಚಿಲ್, ಡಾಕ್ಟರ್ ನರೇಂದ್ರ ಕಾಮತ್, ಅದೇ ರೀತಿ ಪವಿತ್ರ ಗಟ್ಟಿಯವರು, ನಮ್ಮ ಸಂಸ್ಥೆ ಹಿರಿಯ ಸದಸ್ಯರಾದಂಥ ಶಿವರಾಮ್ ಶೆಟ್ಟರು, ಇವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನೆರೆದಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಒಂದು ಮಹಾನ್ ಚೇತನನ ಬಗ್ಗೆ ಇದೀಗ ನಮಗೆ ಈ ಭವ್ಯ ವೇದಿಕೆಯಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದಾರೆ ಶ್ರೀಯುತ ರಾಜೇಂದ್ರ ಪ್ರಸಾದ್ ರವರು. ಅರೇಕಳದ ಗಟ್ಟಿ ಕುದುರಿನಲ್ಲಿ ಜನಿಸಿ ಬಾಲ್ಯದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಅವರ ಅಕ್ಕ ಶ್ರೀಮತಿ ಗೌರಿ ಗುರುವ ಚಿಲಿಂಬಿಯ ಮನೆಯಲ್ಲಿದ್ದು ಮಣ್ಣಗುಡ್ಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ಅವರು ಮಂಗಳೂರಿನ ಮ್ಯಾನ್ ಆ್ಯಂಡ್ ಸನ್ಸ್ ವಾಚ್ ಕಂಪನಿಯಲ್ಲಿ ವಾಚ್ ರಿಪೇರಿಯ ಕೆಲಸವನ್ನು ಕಲಿತು ತನ್ನ ಸ್ವಂತ ವಾಚ್ ಶಾಪನ್ನು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಕ್ಲಾಕ್ ಟವರ್ ಬಳಿ ಸ್ಥಾಪನೆ ಮಾಡಿ ವ್ಯವಹಾರವನ್ನು 1952ರಲ್ಲಿ ಪ್ರಾರಂಭ ಮಾಡಿದರು. ಉಳ್ಳಾಲದ ಕಾಪಿಕಾಡಿನಲ್ಲಿ ಮನೆ ಮಾಡಿ ನೆಲೆಸಿದ್ದರು. ಈ ಸಮಯ ಉಳ್ಳಾಲ ಮತ್ತು ಮಂಗಳೂರು ಪರಿಸರದಲ್ಲಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಪ್ರಜಾ ಸೋಷಲಿಸ್ಟ್ ಪಕ್ಷ ಪ್ರಾಬಲ್ಯವಿದ್ದ ಸಮಯ. ಶ್ರೀ ಗುರೂಜಿಯವರು 1949 ಗಾಂಧಿ ಹತ್ಯೆಯ ಪ್ರಕರಣದಿಂದ ಬಿಡುಗಡೆ ಹೊಂದಿ ದೇಶವ್ಯಾಪಿ ಬಿರುಗಾಳಿ ಪ್ರವಾಸವನ್ನು ಮಾಡುತ್ತಾ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಮಂಗಳೂರು ಪರಿಸರ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪ್ರಜಾ ಸೋಷಿಯಲ್ ಪಕ್ಷ ಪ್ರಾಬಲ್ಯವಿದ್ದ ಸಮಯ. ಶ್ರೀ ಗುರೂಜಿಯವರು 1949 ಗಾಂಧಿ ಹತ್ಯೆಯ ಪ್ರಕರಣದಿಂದ ಬಿಡುಗಡೆ ಹೊಂದಿ ದೇಶವ್ಯಾಪಿ ಬಿರುಗಾಳಿ ಪ್ರವಾಸವನ್ನು ಮಾಡುತ್ತಾ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಪರಿಸರದ ಜನರು ಮತ್ತು ವಿದ್ಯಾರ್ಥಿಗಳು ಗೋ ಬ್ಯಾಕ್ ಗೋಲ್ವಲ್ಕರ್, ಗಾಂಧಿ ಹತ್ಯೆಯ ಹಂತಕ ಎಂಬ ಘೋಷಣೆಯನ್ನು ಕೂಗುತ್ತಿದ್ದರು. ಅವರ ಕೈಗಳಲ್ಲಿ ಕಲ್ಲುಗಳನ್ನು ಹಿಡಿದು ಹೊಡೆಯಲು ಸಿದ್ಧರಾಗಿದ್ದ ಸಮಯದಲ್ಲಿ ಆ ಸಮಯ ಶ್ರೀಯುತರು ಈ ಕಾರ್ಯಕ್ರಮಕ್ಕೆ ಹೋಗಿದ್ದರು. ತದನಂತರ ಅವರ ಮನಸ್ಸಿನಲ್ಲಿ ಪ್ರಬಲವಾದ ಪ್ರಶ್ನೆ ಮೂಡಿತು. ಯಾಕೆ ಎಲ್ಲ ವ್ಯಕ್ತಿಗಳು ತನ್ನ ಕೈಯಲ್ಲಿದ್ದ ಕಲ್ಲುಗಳನ್ನು ಕೆಳಗೆ ಚೆಲ್ಲಿ ಗೋ ಬ್ಯಾಕ್ ಗೋಲ್ವಲ್ಕರ್ ಎಂಬ ಘೋಷಣೆಯನ್ನು ನಿಲ್ಲಿಸಿ ಮಂತ್ರ ಮುಗ್ಧರನ್ನಾಗಿಸಿದ ವ್ಯಕ್ತಿಯ ಬಗ್ಗೆ ಆಶಾಭಾವ ಮೂಡಿತು. ಅಲ್ಲಿಂದ ಅವರ ಒಲವು ಸಂಘದ ಕಡೆಗೆ ಬಿಂಬಿಸಿತು. ಶ್ರೀಯುತರು ಸಂಘದ ಕಾರ್ಯದಲ್ಲಿ ಮಗ್ನರಾಗಿ ಆ ಕಾಲದ ವಿಭಾಗ ಪ್ರಚಾರಕರಾಗಿದ್ದರು. ಶ್ರೀ ಸೂರ್ಯನಾರಾಯಣರಾವ್, ಪ್ರಾಂತ ಪ್ರಚಾರಕರಾಗಿದ್ದ ಯಾದವರಾಜ್ ಜೋಶಿ, ಸಹ ಪ್ರಾಂತ ಪ್ರಚಾರಕರಾಗಿದ್ದಂತಹ ಯಶೇಷಾದ್ರಿ ಅವರ ಮಾರ್ಗದರ್ಶನದೊಂದಿಗೆ ಸಂಘ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಆ ಸಮಯ ಉಳ್ಳಾಲದ ಸೋಮೇಶ್ವರ ಸೋಮನಾಥನ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗೆ ನೈವೇದ್ಯ ಮಾಡಲು ವಸ್ತು ಇಲ್ಲದಂತಹ ಸಮಯದಲ್ಲಿ ನೈವೇದ್ಯಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಸ್ವತಃ ಸೈಕಲಿನ ಮೂಲಕ ತಂದು ವ್ಯವಸ್ಥೆ ಮಾಡಿ ಕೊಟ್ಟಿರುವಂತಹ ಇದು ಹಲವಾರು ವರ್ಷಗಳ ಕಾಲ ನಿತ್ಯ ನಿರಂತರ ನಡೆಯುತ್ತಿತ್ತು. ಈ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯನ್ನು ಗಟ್ಟಿ ಸಮಾಜದಿಂದ ಹುಡುಕಿ ಆ ಕಾರ್ಯಕ್ಕೆ ನಿಯುಕ್ತಿಗೊಳಿಸಿದ್ದರು. ಭೂ ಒಡೆತನದ ಮಸೂದೆ ಬಂದಾಗ ಹಲವಾರು ಬಡ ಸಮಾಜ ಬಾಂಧವರಿಗೆ ಗೇಣಿ ಕಟ್ಟಲು ಸಹಾಯ ಮಾಡಿ ಅದೆಷ್ಟೋ ಮನೆಗಳನ್ನು ಉಳಿಸಿದ್ದರು. ಸಮಾಜ ಕಡು ಬಡತನದಲ್ಲಿರುವ ಅದೆಷ್ಟು ವ್ಯಕ್ತಿಗಳಿಗೆ ಚಿನ್ನದ ತಾಳಿಯನ್ನು ಕೊಟ್ಟು ಮದುವೆ ಮಾಡಿಸಿದರು. ದೇಶ ಮೊದಲು ಎಂಬ ಭಾವವನ್ನು ಮತ್ತು ರಾಷ್ಟ್ರ ಭಕ್ತಿಯನ್ನು ಜಾಗೃತಗೊಳಿಸುವ ಕಾರ್ಯವನ್ನು ಹಿಂದೂ ಸಮಾಜದ ಎಲ್ಲ ಜಾತಿಯ ಪ್ರಮುಖರನ್ನು ಮಾತಾಡಿಸುವ ಕಾರ್ಯ ಪ್ರಾರಂಭ ಮಾಡಿದರು. ಅಸ್ಪೃಶ್ಯತೆಯ ಪಿಡುಗನ್ನು ತೊಡಗಿಸಲು ಆ ಸಮಯದಲ್ಲಿ ಹಲವಾರು ಕಾರ್ಯಕ್ರಮಗಳು ತನ್ನ ಮನೆಯಲ್ಲಿಯೇ ಪ್ರಾರಂಭ ಮಾಡಿದರು. ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಕುಷ್ಠರೋಗ ಇದ್ದಂತಹ ವ್ಯಕ್ತಿಗಳನ್ನು ತನ್ನ ಮನೆಯಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಅವರ ಆರೋಗ್ಯವನ್ನು ಉಪಚರಿಸಿ ವ್ಯವಸ್ಥೆ ಮಾಡುತ್ತಿದ್ದರು. 1963ರಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕ ಕನ್ಯಾಕುಮಾರಿಯಲ್ಲಿ ನಿಧಿ ಸಂಗ್ರಹದಲ್ಲಿ ಭಾಗಿಯಾಗಿ ಭವ್ಯ ದಿವ್ಯ ಮಂದಿರ ಮಾಡುವುದರಲ್ಲಿ ತನ್ನ ಅಳಿಲ ಸೇವೆಯನ್ನು ಮಾಡಿದರು. ಉಳ್ಳಾಲದ ಎಲ್ಲ ಭಾಗಗಳಲ್ಲಿ, ಅದು ಮೊಗವೀರ ಪಟ್ಟಣ, ತೊಕ್ಕೋಟು, ಕಾಪಿಕಾಡು, ಉಚ್ಚಿಲ, ತಲಪಾಡಿ, ಪೆರ್ಮನೂರು ಊರುಗಳಲ್ಲಿ ಗಟ್ಟಿಯಾಗಿ ಶಾಖೆಗಳು ಬೇರೂರಲು ಅವರ ಶ್ರಮ ತುಂಬ ಆಗಿತ್ತು. 1964ರಲ್ಲಿ
ಎಲ್ಲ ಶಾಖೆಗಳು ನಡೆಯುವ ಜಾಗದಲ್ಲಿ ಕಮ್ಯುನಿಸ್ಟರು ಮತ್ತು ಅವರ ಕಾರ್ಯಕರ್ತರನ್ನು ಸೇರಿಸಿ ಅವರ ಕವಾಯತುಗಳನ್ನು ಮಾಡಿಸುತ್ತಿದ್ದರು. ಆ ಸಮಯದಲ್ಲಿ ತುಂಬ ತೊಂದರೆಗಳು ಪ್ರಾರಂಭ ಆಯಿತು. ನಮ್ಮ ಕಾರ್ಯಕರ್ತರಿಗೆ ಹೊಡೆತಗಳು, ಚೂರಿ, ಇರಿತ, ಅವರ ಕೆಲಸ ಕಾರ್ಯಗಳಲ್ಲಿ ಬಹಿಷ್ಕಾರ ಹಾಕುವುದು, ಅವರ ಯೂನಿಯನ್ ಮೂಲಕ ಕೆಲಸಕ್ಕೆ ತೊಂದರೆ ಕೊಡುವುದು, ಸಂಘ ಸ್ಥಾನಕ್ಕೆ ಬಂದು ಹೊಲಸು ಮಾಡುವುದು, ರಾತ್ರಿ ಹೊತ್ತಿಗೆ ಅಟ್ಟಾಡಿಸಿ ಹೊಡೆಯುವುದು, ಯಾವುದೇ ಕಾರ್ಯಕ್ರಮ ಮಾಡಲು ಜಾಗದ ವ್ಯವಸ್ಥೆಯನ್ನು ಕೊಡದ ಹಾಗೆ, ಬೈಠಕ್ ಮಾಡುವ ಸ್ಥಳಕ್ಕೆ ಅವಕಾಶ ಸಿಗದಂತೆ ಮಾಡುವುದು, ಭಜನಾ ಮಂದಿರ, ಸಂಘ ಸಂಸ್ಥೆ, ಕ್ಲಬ್, ದೇವಸ್ಥಾನ, ಶಾಲಾ ವಠಾರಗಳಿರ್ಬೋದು ಎಲ್ಲ ಜಾಗಗಳಲ್ಲಿ ಪರ್ಮಿಷನ್ ಕೊಡದ ಹಾಗೆ ಮಾಡುವ ಕೆಲಸವನ್ನು ಮಾಡುತ್ತಿದ್ದರು. ಯಾರು ತರುಣರು ಸಂಘದ ಹತ್ತಿರ ಬರದ ಹಾಗೆ ಬೇರೆ ಬೇರೆ ತರಹದ ಆಮಿಷಗಳನ್ನು ಕೊಟ್ಟು ಅವರನ್ನು ಶಾಖೆಯಿಂದ ದೂರಗೊಳಿಸುವುದು, ಆ ಎಲ್ಲ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿತ್ತು. ಇದನ್ನು ಲೋಕಾರ್ಪಣೆಯನ್ನು ಮಾಡಿಕೊಳ್ಬೇಕಾಗಿ ಎಲ್ಲ ಗಣ್ಯ ಅತಿಥಿಗಳಲ್ಲಿ ವಿಶೇಷವಾಗಿ ಉದ್ಘಾಟನೆಗೊಂಡಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ನಮ್ಮ 45 ವರ್ಷಗಳ ಸುದೀರ್ಘ ಸೇವಾ ಚಟುವಟಿಕೆಯನ್ನ ತಿಳಿಸುವಂತಹ ಸಿಂಹಾವಲೋಕನ ಅನ್ನುವಂತಹ ನಮ್ಮ ಕೇಸರಿಯ ಸಿಂಹದ ನಡೆಯ ಒಂದು ಸಿಂಹಾವಲೋಕನ ಪುಸ್ತಕವನ್ನು ಇದೀಗಾಗಲೇ ಅನಾವರಣಗೊಳಿಸ್ತಾ ಇದ್ದೇವೆ. ನಮ್ಮ ಅತಿಥಿ ಗಣ್ಯರಿಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯ ಸೇವಾ ಚಟುವಟಿಕೆಯನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಈ ಸಿಂಹಾವಲೋಕನ ಪುಸ್ತಕದ ಬಿಡುಗಡೆಯನ್ನು ನಾವು ಮಾಡ್ತಾ ಇದ್ದೇವೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಬರಲಿ. ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ. ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ರಾಷ್ಟ್ರಪುರುಷ, ನಮ್ಮೆಲ್ಲರ ಆರಾಧ್ಯ ಮೂರ್ತಿ, ಭಾರತೀಯ ಸಂಸ್ಕೃತಿಯ ಪ್ರತಿರೂಪ, ಜೀವನ ಮೌಲ್ಯಗಳ ಸಾಕಾರ ಪಡೆದಂತಹ ಪುರುಷೋತ್ತಮ ಶ್ರೀರಾಮಚಂದ್ರನ ನವಮಿಯ ಈ ಶುಭ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಎಲ್ಲರಿಗೂ ರಾಮನವಮಿಯ ಶುಭಾಶಯವನ್ನು ನಾನು ಕೋರ್ತಾ ಇದ್ದೇನೆ. ಯಾವ ಹೆಸರಿನಲ್ಲಿ ಕರೆದರೂ ಅದು ಸಲ್ಲುವುದು ಒಬ್ಬನೇ ದೇವರಿಗೆ ಅಂತ ಹೇಳುವಂತಹ ನಂಬಿಕೆಯನ್ನು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ಸನಾತನ ಸಂಸ್ಕೃತಿಯ ನಾವೆಲ್ಲ ಪರಂಪರೆಯ ವಾರಿಸುದಾರರು. ಹಾಗಾಗಿ ವೇದಿಕೆಯಲ್ಲಿ ತುಂಬ ಮಂದಿ, ತುಂಬ ಹೆಸರಿನವರೆಲ್ಲ ಇದ್ದಾರೆ. ಎಲ್ಲರ ಹೆಸರನ್ನು ಹೇಳದೆ ಹೆಸರಲ್ಲಿ ನಾಮೆ ಕ್ಯಾ ರಕ್ಕಾ ಹೈ ಅಂತೇಳಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ವೇದಿಕೆಯ ಮೇಲೆ ಕೂತಂತಹ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಹಾಗೂ ಕೆಳಗೆ ನೆರೆದಿರುವ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ಲೋಕಯ್ಯ ಗಟ್ಟಿಯವರ ಹೆಸರನ್ನು ಇಲ್ಲಿ ನಾವು ಸ್ಮರಣೆ ಮಾಡಿದ್ದೆವು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳುವಂತಹ ವಾಕ್ಯವನ್ನು ಗುರೂಜಿಯವರು ಕೊಟ್ಟಂತಹ ಮಾತದು. ಮನುಷ್ಯ ಅಂತ ಹೇಳಿದ ಮೇಲೆ ಸ್ವಂತದ ಬಗ್ಗೆ ಅವನು ಆಲೋಚನೆ ಮಾಡುವಂಥದ್ದು ಅವನ ಸ್ವಾಭಾವಿಕ ಗುಣ. ನಾನು ಇಲ್ಲೇ ಹೇಳೋದಿದ್ದರೂ ಒಬ್ಬರ ಹೆಸರನ್ನು ತೆಗೆದು ಇನ್ನೊಬ್ಬರ ಹೆಸರನ್ನು ತೆಗೆಯದೇ ಇದ್ದರೆ ಮನಸ್ಸು ಒಳಗಿಂದ ಹೇಳಲಿಕ್ಕೆ ಶುರು ಮಾಡ್ತದೆ. ನನ್ನ ಹೆಸರನ್ನು ಹೇಳಲಿಲ್ಲ ಅಂತ ಹೇಳುವಂತಹ
ಭಾವನೆ ಬರ್ತದೆ. ಆದರೆ ನಮ್ಮಲ್ಲಿ ಹೇಗೆ ಅಂತ ಹೇಳುವಂಥದ್ದನ್ನು ಕೇಳಿದರೆ, ಈ ಸ್ವಂತದ ಸ್ವಾರ್ಥವನ್ನು ಮೀರಿ ನಿಂತು ಸಮಾಜಕ್ಕೋಸ್ಕರ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವಂತಹ ಭಾವನೆಯ ಜೊತೆಗೆ ಯಾವಾಗ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ, ಜೀವನದ ನಿಜವಾದ ಆನಂದವನ್ನು, ನಿಜವಾದ ಸಾರ್ಥಕತೆಯನ್ನು, ಇಲ್ಲಿ ರೋಟರಿ ಸಂಸ್ಥೆಯವರು ಕೂಡ ಈ ಕೇಸರಿ ಮಿತ್ರವೃಂದ ಕೊರಗಜ್ಜನ ಸೇವಾ ಸಂಸ್ಥೆಯ ಜೊತೆಗೆ ಅವರು ಮಾಡ್ತಾ ಇದ್ದಾರೆ ಕೆಲಸಗಳನ್ನು. ಸ್ವಂತಕ್ಕಿಂತ ಸಮಾಜದ ಕೆಲಸವನ್ನು ಮಾಡಿದಾಗ ನಿಜವಾದ ಜೀವನದ ಆನಂದವನ್ನು ನಾವು ಕಾಣ್ತೇವೆ ಮತ್ತು ಅದು ಶಾಶ್ವತವಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನೆನಪುಳಿತದೆ ಮತ್ತು ಸಾರ್ವಜನಿಕರು ಅದನ್ನು ಗುರುತಿಸ್ತಾರೆ ಅಂತೇಳಿ ಹೇಳುವುದಕ್ಕೆ ಕಳೆದ 45 ವರ್ಷಗಳ ಕಾಲ, ಸುದೀರ್ಘ ಕಾಲ, ನಾನು ಹುಟ್ಟುವುದರ ಮೊದಲೇ ಈ ಸಮಾಜ ಸೇವೆಯ ಕಾರ್ಯವನ್ನು ಮಾಡಿದಂತಹ ಲೋಕಯ್ಯ ಗಟ್ಟಿಯವರ ಸ್ಮರಣಾರ್ಥ ಸಮಾಜ ಗುರುತಿಸ್ತದೆ. ಇವತ್ತಲ್ಲದಿದ್ದರೆ ನಾಳೆ ಅವರ ನೆನಪು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೋಸ್ಕರ ಯಾರು ಕೆಲಸ ಮಾಡಿದ್ದಾರೆ, ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ, ಖಂಡಿತವಾಗಿ ಅವರ ಸ್ಮರಣೆ ಸಮಾಜ ಮಾಡ್ತದೆ ಅಂತ ಹೇಳೋದಕ್ಕೆ ಲೋಕಯ್ಯ ಗಟ್ಟಿಯವರ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂಥದ್ದು ಸಾಕ್ಷಿ ಅಂತ ಹೇಳುವ ಹಿನ್ನೆಲೆಯಲ್ಲಿ ಆ ದಿವ್ಯ ಚೇತನಕ್ಕೆ, ಆ ಪುಣ್ಯಾತ್ಮನಿಗೆ ಸಮಾಜಕ್ಕೋಸ್ಕರ ಮತ್ತು ಈ ಭಾರತೀಯ ಜೀವನ ಮೌಲ್ಯಗಳಿಗೋಸ್ಕರ ನಿರಂತರವಾಗಿ ಒಂದು ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿದಂತಹ ಆ ಪುಣ್ಯ ಜೀವಿಗೆ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದರ ಸ್ಫೂರ್ತಿಯ ನೆಲೆ ಆ ಕಾಲದಿಂದ ನಾವು ಮಾಡಿದಂತಹ ಆಲೋಚನೆ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತೀಯ ಮೌಲ್ಯಗಳ ಬಗ್ಗೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ, ಜಗತ್ತಿಗೆ ಕೊಡಬಲ್ಲಂತಹ ವಿಶೇಷ ತತ್ವದ ಬಗ್ಗೆ ಒಂದು ಜಾಗೃತಿಯ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಜಗತ್ತು ನಮ್ಮಾಚೆ ಒಂದು ಗೌರವದಿಂದ ನೋಡುವಂತಹ ಕಾಲಘಟ್ಟ. ಅಂತಹ ಕಾಲಘಟ್ಟದಲ್ಲಿ ಕೇಸರಿ ಮಿತ್ರವೃಂದ, ಅದೇ ರೀತಿ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ, ಈ ಎಲ್ಲ ಸಮಿತಿಯ ಸದಸ್ಯರುಗಳು ಸಮಾಜಮುಖಿಯಾಗಿ ಕೆಲಸ ಮಾಡಿದರ ಪರಿಣಾಮವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಗಳಿಸುವಷ್ಟರ ಮಟ್ಟಿಗೆ ಸಮಾಜದಲ್ಲಿ ಚಟುವಟಿಕೆಯನ್ನು ಮಾಡಿದ್ದಾರೆ. ಈ ಸೇವಾ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಆ ಎರಡು ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ಮತ್ತು ಲೋಕಯ್ಯ ಗಟ್ಟಿಯವರ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ, ಅಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಮ್ಮೆ ಈ ದೃಷ್ಟಿಯಲ್ಲಿ ಕೆಲಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾ ಹೋದ ಹಾಗೆ ಸಹಜವಾಗಿ ಆ ಭಾವನೆ ನಿತ್ಯ ನಮ್ಮ ಮನಸ್ಸಿನಲ್ಲಿ ಏಳಲಿಕ್ಕೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸಮಾಜಕ್ಕೆ ಏನು ಕೊಡಬಲ್ಲೆ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಬರುವುದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿ ಆದರೆ ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ನಾವು ಇವತ್ತು ಒಂದು ಮಾತು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಕಾಲದಲ್ಲಿ ಪ್ರಖ್ಯಾತನಾಮರು, ಅಧಿಕಾರದಲ್ಲಿದ್ದವರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರನ್ನೆಲ್ಲ ಹೆಸರಿನಲ್ಲಿ ನಾವು ಏನೇನೋ ಸಂಭ್ರಮಿಸ್ತಾ ಇದ್ದೇವೆ. ಆದರೆ ಈ ಪುಣ್ಯಾತ್ಮ ಲೋಕಯ್ಯ ಗಟ್ಟಿ ಯಾವುದೋ ಕಾಲದಲ್ಲಿದ್ದವರು ತೀರಿ ಹೋಗಿ ಸುಮಾರು 15-20 ವರ್ಷ ಕಳೆಯಿತು. ಇವಾಗ ಕೇಸರಿ ಮಿತ್ರ ವೃಂದದವರು ಅವರ ನೆನಪಿಗೋಸ್ಕರ ಅವರನ್ನು ನೆನೆಸಿಕೊಂಡು ಅವರ ಹೆಸರಿನಲ್ಲಿ ಒಂದು ಬಸ್ಸು ತಂಗುದಾಣವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅರ್ಪಿಸ್ತಾ ಇದ್ದಾರೆ. ನಾನು ಅವರನ್ನು ಮೊದಲ ಬಾರಿಗೆ ಅಭಿನಂದಿಸ್ತಾ ಇದ್ದೇನೆ. ಸಮಾಜ ನಮ್ಮದು, ದೇಶವೂ ನಮ್ಮದು, ಜನರು ನಮ್ಮದೇ. ಈ ಸಮಾಜಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಯಾರು ಹೆಣಗಾಡಿದ್ದಾರೆ ಅವರನ್ನು ನೆನಪಿಸಿದರೆ ಮುಂದಿನ ಪೀಳಿಗೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯತೆ ಆಗ್ತದೆ ಎನ್ನುವುದಕ್ಕೆ ಕೇಸರಿ ಮಿತ್ರವೃಂದ ಒಂದು ಉದಾಹರಣೆ. ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ನಾನು ಈಗಲ್ಲ, ಭಾಳ ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ದೇನೆ. ಹೊಸ ತರುಣರನ್ನು ಸೇರ್ಪಡಿಸಿಕೊಂಡು ಹೊಸ ವಿಚಾರಗಳನ್ನು ಹಾಕಿಸಿಕೊಂಡು ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಮುಂದಿನ ವರ್ಷಗಳಲ್ಲಿ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗಲಿ, ಆ ದೃಷ್ಟಿಯಲ್ಲಿ ನೀವು ಸಮಾಜಮುಖಿಯಾಗಿ ಕೆಲಸ ಮಾಡಿ ಅಂತ ನಾನು ಹೇಳ್ತಾ, ಗೌರವಾನ್ವಿತ ಲೋಕಯ್ಯ ಗಟ್ಟಿಯವರು ನನ್ನ ಒಬ್ಬ ಅತ್ಯಂತ ಹಿರಿಯ ಅಭಿಮಾನ ಹೊಂದಿರುವಂಥ ಒಬ್ಬ ವ್ಯಕ್ತಿ.
ನನಗೆ ಪರಿಚಯ 1963ರಲ್ಲಿ. ನಾನು ಆನಂದಾಶ್ರಮ ಹೈಸ್ಕೂಲ್ ಮುಗಿಸಿ PUCಗೆ ಗೌರ್ಮೆಂಟ್ ಕಾಲೇಜ್, ಈಗಿನ ಯೂನಿವರ್ಸಿಟಿ ಕಾಲೇಜಿಗೆ ಹೋಗುವಂಥದ್ದು. ಆಗ ಇಲ್ಲಿ ರಸ್ತೆ ಎಲ್ಲ ಆಗಿರಲಿಲ್ಲ. ತೊಕ್ಕೊಟ್ಟಿನವರೆಗೆ ನಡ್ಕೊಂಡು ಬಂದು ತೊಕ್ಕೊಟ್ಟಿನಲ್ಲಿ ರೈಲಿನಿಂದ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಲೋಕಗಟ್ಟಿಯವರ ಪರಿಚಯ ಹೇಗಂತ ಹೇಳಿದರೆ, ನಮ್ಮ ಚಂದಣ್ಣನ ಹೋಟೆಲ್ನ ಹತ್ರ, ರೈಲ್ವೆ ಟ್ರ್ಯಾಕ್ನ ಹತ್ರ ಬರುವಾಗ ದಿನಕರ್ ಉಳ್ಳಾಳ್ರ ತಂದೆ ಚಂದಣ್ಣ, ಅದು ಒಂದೇ ಹೋಟೆಲ್ ಇದ್ದದ್ದು ತೊಕ್ಕೊಟ್ಟಿನಲ್ಲಿ. ನಾನು ಬೇಗ ಮುಂದೆ ತೊಕ್ಕೋಟು ರೈಲ್ವೆ ಸ್ಟೇಷನ್ಲಿದ್ದಾಗ ಇಲ್ಲಿಂದ ಬೊಬ್ಬೆ ಹಾಕುವಂಥದ್ದು ಕೇಳ್ತದೆ. ಯಾರಾದರೂ ಒಬ್ಬರು ಸಿಗ್ತಾರೆ, ಮಾತಾಡೋದು ಹಿಂದುತ್ವವನ್ನೇ, ಬೇರೆ ಏನಲ್ಲ, ಬೇರೆ ಪ್ರಶ್ನೆಯೇ ಇಲ್ಲ ಅವ್ರ ಹತ್ರ. ಅದು ಇಲ್ಲಿ ಮಾತಾಡಿದ್ದು ತೊಕ್ಕೋಟು ಸ್ಟೇಷನವರು ಯಾರಪ್ಪ ಇದು ಅಂತ ಹೇಳಿದ್ರೆ ಅದು ಲೋಕಗಟ್ಟಿಯವರು ಅಂತ ಹೇಳ್ತಾ ಇದ್ರು. ಅದೊಂದು ಹುಲಿ ಮಾರನೆ, ಅದೊಂದು ಸಿಂಹ, ಅದರ ಎದುರು ನಿಂತು ಗರ್ಜನೆ ಮಾಡಲಿಕ್ಕೆ ಆಗಲ್ಲ. ಇದು ಸಾಮಾನ್ಯರ ಅಭಿಪ್ರಾಯ ಹಾಗೆ. ಆದ್ದರಿಂದ ಯಾರ ಮುಲಾಜಿ, ಯಾರ ದಾಕ್ಷಿಣ್ಯ ಏನೊಂದು ಇಲ್ಲದೆ ಮಾತಾಡುವಂಥ ವ್ಯಕ್ತಿತ್ವ ಅವರು. ಅವರ ಅಂಗಡಿಯಲ್ಲಿ ಭಾರತ್ ವಾಚ್ ವರ್ಕ್ಸ್ನಲ್ಲಿ ಹೆಚ್ಚಾಗಿರೋರು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರಿ. ಆದರೆ ಅವರನ್ನು ಒಪ್ಕೊಳ್ತಾರೆ, ಅವರು ಲೋಕಗಟ್ಟಿ ಅವರನ್ನು ಒಪ್ಕೊಳ್ತಾರೆ. ಏನೊಂದು ಒಳ್ಳೆಯ ಮಾನವೀಯತೆ ಇರುವಂಥ ವ್ಯಕ್ತಿ. ಮಾತ್ರ ಹಿಂದುತ್ವದ ಬಗ್ಗೆ ಆದರೂ ಕೂಡ ಮತ್ತೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದು, ಮೋಸ ಮಾಡುವಂಥ ಜಾಯಮಾನ ಅವರದ್ದಲ್ಲ. ಒಳ್ಳೆಯ ಮಾನವೀಯತಾವಾದಿ. ಆದ್ದರಿಂದ ಅಷ್ಟೇ ಹಠಮಾರಿ. ಆದ್ದರಿಂದ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, 1948ರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆ ಆಯಿತು. ಹತ್ಯೆಯಾದಾಗ ನಮ್ಮ ಜಿಲ್ಲೆಗೆ RSS ಹಿಂದೂ ಸಂಘಟನೆ ಆಗ ಪ್ರಾರಂಭ ಆಗಲಿಲ್ಲ, ಬಂದೇ ಇರಲಿಲ್ಲ, ಇಲ್ಲಿ ಏನೂ ಇರಲಿಲ್ಲ. ಅವರ ಹತ್ಯೆಯಾದಾಗ ದೇಶಾದ್ಯಂತ ಪ್ರತಿಭಟನೆ ಆಗುವಾಗ ಮಲಪ್ಪುರಂ ಜಿಲ್ಲೆಯಲ್ಲಿ ಅಲ್ಲಿ ಪ್ರತಿಭಟನೆ ಮಾಡುವುದಂತ ಪತ್ರಿಕೆಯಲ್ಲಿ ಬಂದಿತ್ತಂತೆ. ಆಗ ಅವರು ಹೇಳ್ತಾ ಇದ್ದಾರೆ, ನನಗೆ 19 ವರ್ಷ, 18, 19, 20 ವರ್ಷದ ಒಳಗೆ ಪತ್ರಿಕೆಯಲ್ಲಿ ಓದಿ ಇವರು ಪುಣ್ಯಾತ್ಮ ಒಬ್ಬನೇ ಮಲಪ್ಪುರಂಕ್ಕೆ ಹೋಗಿ ಅಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ 15 ದಿನ ಜೈಲಿನಲ್ಲಿ ಕೂತ್ಕೊಂಡು ಇದ್ದ ಹಣವನ್ನೆಲ್ಲ ಕಳ್ಕೊಂಡು ನಡ್ಕೊಂಡು ಟ್ರೈನಲ್ಲಿ ಎಲ್ಲ ಇಲ್ಲೇ ಏನೇನೆಲ್ಲ ಮಾಡಿಕೊಂಡು ವಾಪಸ್ ತೊಕ್ಕೊಟ್ಟಿಗೆ ಬಂದಂಥ ವ್ಯಕ್ತಿತ್ವ ಅವರದ್ದು. ಆದ್ದರಿಂದ ಅವರು ನಮ್ಮ ಈ ಜಿಲ್ಲೆಯಲ್ಲಿ ಈಗ ದಕ್ಷಿಣ ಭಾರತ, ಉತ್ತರ ಭಾರತ, ಪಶ್ಚಿಮ ಭಾರತ ಸಂಘದ ಪ್ರಮುಖರಂತ ಹೇಳ್ತಾ ಇದ್ದಾರಲ್ಲ, ನಾನು ಅವರೊಟ್ಟಿಗೆ ಸಂಘನಿಕೇತನಕ್ಕೆ ಹೋದಾಗ ಭಾಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತಾರೆ, ನಿಕುಲತ್ತ RSS ಯಾನ್ 48 ಇಸವಿಡಿ ಸಂಘಕ್ಕೋಸ್ಕರ ಮಲಪ್ಪುರಂಗೆ ಹೋದು ಜೈಲುಗಳ್ದು ಬೈದಿನ ನಿಕುಳು ಮುರಾಣಿ ಬತ್ತಿನ ಹಾಕುಳು ಅಂತ ಹೇಳುವಾಗ ಅಂದು ಲೋಕ ಹೆಣ್ಣು ಅಂತ ಭಾಳ ವಿನಮ್ರ ಭಾವದಿಂದ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೆಚ್ಚು ಹೇಳಿದಿಲ್ಲ, ಅವರ ಆತ್ಮೀಯತೆ 2 ಘಟನೆಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಂದನೇದಾಗಿ 1973ನೇ ಇಸವಿ ಅಥವಾ 72 ನನ್ನ ನೆನಪು. ಜನಸಂಘ ಆಗ ಜಿಲ್ಲೆಯಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಿದ್ದರೆ ನಮಗೆ 15ನೇ ಸ್ಥಾನ ಉಳ್ಳಾಲಕ್ಕೆ. ಆಗ ಮಂಗಳೂರು ಗ್ರಾಮಾಂತರ ಅಂತ ಅದರ ಹೆಸರು. ಆದ್ದರಿಂದ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಉಡುಪಿ ಮುನ್ಸಿಪಾಲ್ಟಿಯ ಉಪಾಧ್ಯಕ್ಷರಾಗಿದ್ದರು ಡಾಕ್ಟರ್ ಗೊತ್ತಿಲ್ಲ, VSಾಚಾರ್ಯ ಅಧ್ಯಕ್ಷರು, ಅವರು ಉಪಾಧ್ಯಕ್ಷರಾಗಿ ಅವರು ನನಗೆ ತಮಾಷೆ ಮಾಡಿದರು. ಎಂಥದ್ರಿ ನಿಮ್ಮದು, ನೀವು ಪಾರ್ಟಿ ಕಟ್ಟಬೇಕಾದ್ರೆ ಸಮ್ಮೇಳನ ಮಾಡಿ, ನಾನು ರಾಜ್ಯ ಅಧ್ಯಕ್ಷರನ್ನು ಕರ್ಕೊಂಡು ಬರ್ತೀನಿ. AK ಸುಬ್ಬಯ್ಯರು ಆಗ ಜನಸಂಘದ ರಾಜ್ಯ ಅಧ್ಯಕ್ಷ. ನರೇಂದ್ರ ತೋಮರ್ಪೆ ಈ ಸಮ್ಮೇಳನ ಮಾಡ್ಲಿ ಅಂತ ಹೇಳಿದರು. ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಲೋಕಗಟ್ಟಿಯವ್ರದ್ದು ಬಂದೆ. ಆಗ ಪರಿಚಯ ಇರುವುದು ಅವರಿಗೆ, ನನಗಿಂತ ಹೆಚ್ಚು ಪರಿಚಯ. ನಾನು ಪ್ರಧಾನ ಕಾರ್ಯದರ್ಶಿ, ನಮ್ಮ ದಿನೇಶ್ ಕೊಲ್ಲರ್ಕೇರಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು, ಸಂಜೀವ ಶೆಟ್ಟಿ ಅಂದರೆ ನಾಗರಾಜ್ ಶೆಟ್ಟಿ ತಂದೆ, ಅವರು ಕೋಶಾಧ್ಯಕ್ಷರು. ಆಗ ಕದ್ರಿ ವಿಜಯ್ ಆವಾಗೆಲ್ಲ ಈ ಕ್ಷೇತ್ರಕ್ಕೆ ಇತ್ತು, ಮಂಗಳೂರು ಗ್ರಾಮಾಂತರ ಅಂತ ಆಗ ಕರೀತಾ ಇದ್ರು. ಹಾಗೂ ಹೀಗೂ ಮಾಡಿ ನಮ್ಮ ತೊಕ್ಕೋಡು ಒಳಪೇಟೆಗೆ ಹೋಗೋ ರಸ್ತೆ ಬದಿಯಲ್ಲಿ ದಿನಕರ್ ಉಳ್ಳಾಲ್ರವರ ಜಾಗದಲ್ಲಿ ಮಣ್ಣು ತೆಗೆದಿದ್ದು ಅಗತ್ಯ ಮಾಡಿ ಲೆವೆಲ್ ಮಾಡಿದ್ರಷ್ಟೇ. ಅಲ್ಲಿ ನಾವು ಸಮ್ಮೇಳನ ಆದರೂ ಭಾಳ ಪ್ರಯತ್ನದಿಂದ ಒಂದು 350 ಕಾರ್ಯಕರ್ತರಾಗಿದ್ದರು. ಸಾಯಂಕಾಲ ತೊಕ್ಕೋಟಿಗೆ ಮೆರವಣಿಗೆಯಲ್ಲಿ ಹೋಗಿ ಅಲ್ಲಿ ಸಾರ್ವಜನಿಕ ಸಭೆ AK ಸುಬ್ಬಯ್ಯರು ಉಪಸ್ಥಿತರಿದ್ದರು. ನಮಗೆ ಏನಂತ ಹೇಳಿದರೆ ಸಾಯಂಕಾಲ ಕೆಲವೆಲ್ಲ ವಿಚಾರದಲ್ಲಿ ಲೆಕ್ಕಾಚಾರ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಮಾತ್ರ ಆಗ ಸಂಗ್ರಹ ಆಗ್ತದೆ ಇದ್ದಂಥ ಕಾಲದಲ್ಲಿ. ಲೆಕ್ಕಾಚಾರ ಎಲ್ಲ ಆಗಬೇಕಲ್ಲ, ನಮಗೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಿಲ್ಲ. ಒಂದಷ್ಟು ಹಣವನ್ನು ಕೊಟ್ಟೆ. ಅದಕ್ಕೆ ಹೋಗಿ ದಿನೇಶ್ ಕೊಲ್ಲರ್ಕೇರಿ ಅಧ್ಯಕ್ಷರು ನನ್ನ ಬಗ್ಗೆ ಆಕ್ಷೇಪ ತೆಗೆದರು, ಅದು ಪೇಮೆಂಟ್ ಸರಿಯಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಲೋಕವನ್ನು ಹೇಳಿದ್ದು ನಾನು ಅಷ್ಟನ್ನು ಅವರಿಗೆ ಕೊಟ್ಟಿದ್ದೀನಿ. ನನ್ನ ಹತ್ರ ನೀವು ಪ್ರಶ್ನೆ ಮಾಡಬೇಕು, ಅವ್ರ ಹತ್ರ ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಅವ್ರು ಹೇಳಿದ್ದನ್ನು ಕೊಟ್ಟು ಬಿಟ್ಟಿದ್ದೇನೆ, ಬೇರೆ ಪ್ರಶ್ನೆ ಏನಿಲ್ಲ ಅದರಲ್ಲಿಂದ. ಆದರೆ ಅವರು ಕೇಳಿದ್ರು, ಚೈನ್ ಅಂತ ಹೇಳ್ತಾನೇ ಇದ್ದರು. ಸಾಯಂಕಾಲ ಆಗುವಾಗ ಲೋಕಗಟ್ಟಿ ಬಂದರು. ಲೋಕಗಟ್ಟಿ ಬಂದು ಎಲ್ಲರದ್ದು ಪೇಮೆಂಟ್ ಅಲ್ಲ ಆದ ನಂತರ ನಾವು ಚಂದನ ಹೋಟೆಲಿಗೆ
ಕಾಪಿ ಹಿಡಿಲಿಕ್ಕೆ ಹೋದೆವು. ಅಲ್ಲಿ ಲೋಕಗಟ್ಟಿ ಹತ್ರ ಚರಪಿರಿ ಮಾಡಲಿಕ್ಕೆ ಶುರು ಮಾಡಿದರು. ಅದು ಪೇಮೆಂಟ್ ಮಾಡಿದ ತಪ್ಪು, ಅದು ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಲೋಕಯ್ಯನ ಅದು ಹೇಳಿದರೆ ಅದು ಸರಿಯಾಗಿದೆ, ನಾನು ಹೇಳಿದಷ್ಟನ್ನೇ ಅವ್ರಿಗೆ ಕೊಡ್ತಾ ಇದ್ದಾರೆ. ಆದರೆ ಅವರು ಅದನ್ನು ಬಿಡಲಿಲ್ಲ. ಕತ್ತಲೆ ಆಗಿತ್ತು. ನಾನು ಹೊರಗಡೆ ಬಂದೆ, ನಾವು 3 ಜನ. ಅಲ್ಲಿ ರೈಲ್ ಟ್ರ್ಯಾಕಿನ ಹತ್ರ ಅವರ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು, ಅದನ್ನು ನನ್ನ ಕೈಗೆ ಕೊಟ್ಟು ಹಿಡ್ಕೊಳ್ಳಿ ಅಂತ ಹೇಳಿದರು. ತೆಗೆದು ಅವರು ಕಟ್ಟಿದ ವೇಷ್ಟಿ ಮತ್ತು ಅಂಗಿ ಮತ್ತು ಬನಿಯಾನ್ ಎಲ್ಲವನ್ನು ತೆಗೆದರು. ಆ ವೇಸ್ಟ್ ಎಲ್ಲ ಕಡೆಯಲ್ಲಿ ಹರಿದಿತ್ತು, ಅದನ್ನೆಲ್ಲಿ ಮೇಲ್ಮುಖವಾಗಿ ಹರಿದಿದ್ದು. ಬನಿಯಾನ್ ಪೂರ್ತಿ ಹರಿದು ಹೋಗಿತ್ತು, ಅದನ್ನು ಹಾಕಿಕೊಂಡು ಈ ಲೋಕಾಯಗಟ್ಟಿ ಇದಕ್ಕಿಂತ ಹೆಚ್ಚು ಹರಿದ ಚಡ್ಡಿಯನ್ನು ಅಥವಾ ಮುಂಡನ್ನು ಉಟ್ಕೊಂಡು ಬರ್ತಾನೆ. ಆದರೆ ಒಬ್ಬರಿಗೆ 10 ರೂಪಾಯಿಗೆ ದೋಷ ಮಾಡುವ ಮೋಸ ಮಾಡುವ ಅಲ್ಲ. ನಾನು ಹೇಳಿದ್ದೀನಿ, ಅವ್ರು ಕೊಟ್ಟಿದ್ದಾರೆ, ಒಪ್ಕೊಳ್ಬೇಕು ಅಂತ ಹೇಳಿದ್ರು. ನನಗೆ ಕಣ್ಣಲ್ಲಿ ನೀರು ಬಂತು. ಹೌದು, ಸತ್ಯ, ಪ್ರಶ್ನೆ ಏನಿಲ್ಲ. ಅವರ ಬದುಕು ಹಾಗೆ, ಅವರ ವ್ಯಕ್ತಿತ್ವವು ಹಾಗೆ. ಯಾರ ಪ್ರಶ್ನೆ ಅಂತಲೇ ಯಾರ ಮುಲಾಜಿ ಇಲ್ಲದಂಥ ಬದುಕುವಂಥ ವ್ಯಕ್ತಿತ್ವ ಅವರು. ಆದ್ದರಿಂದ ಅವರನ್ನು ನಾನು ಗೌರವಿಸ್ತಾ ಇದ್ದೇನೆ. ಇನ್ನೊಂದು ಅವರದ್ದು ನನ್ನ ಗಮನಕ್ಕೆ ಬಂದದ್ದು 1975ನೇ ಇಸವಿಯಲ್ಲಿ. 75ನೇ ಇಸವಿಯಲ್ಲಿ ಒಂದು ದಿವಸ ಕರಂಬಳಿ ಸಂಜಯ್ ಶೆಟ್ಟರು ಮತ್ತು ಈಗಿನ ಭಾರತೀಯ ಮಜ್ದೂರ್ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಶೆಟ್ಟರು ನನ್ನ ಮನೆಗೆ ಬಂದರು. ನನಗೆ ಆಶ್ಚರ್ಯ ಆಯಿತು. ಮುಂಚಿನ ದಿವಸ ಸಾಯಂಕಾಲ ನಾನು ಅವರ ಜನಸಂಘದ ಜಿಲ್ಲಾ ಆಫೀಸಿಗೆ ಹೋಗಿದ್ದೆ. ಆಗ ಅಲ್ಲಿ ಕರಂಬಳಿ ಸಂಜಯ್ ಶೆಟ್ಟರು ಇದ್ದರು. ಅದು ಇದು ಮಾತಾಡೋ ಏನು ಹೇಳಲಿಲ್ಲ ನನ್ನ ಹತ್ರ. ನೀವು ಏನು ಬಂದಿದೆ ಅಂತ ಕೇಳುವ, ನಿನ್ನ ಹತ್ರ ಮಾತಾಡ್ಲಿಕ್ಕೆ ಉಂಟಂದೆ. ಏನಂತ ಹೇಳಿದರೆ ಏನಂತ ಹೇಳೋದಿಲ್ಲ. ಆಯ್ತಪ್ಪ, ಕಾಪಿ ಕುಡಿದು ಹೊಟ್ಟಾಯ್ತು, ನೀನು ಅದು ಮಾತಾಡ್ಲಿಕ್ಕೆ. ಮತ್ತು ನನ್ನ ಮೇಲೆ ನಾನು ಈಗ ಮನೆ ಕಟ್ಟದಲ್ಲಿವರೆಗೆ ಆಗ ರಸ್ತೆ ಇರಲಿಲ್ಲ, ಕರ್ಕೊಂಡೋದ್ರು. ಅಲ್ಲಿ ಒಂದು ಮಾವಿನ ಮರದ ಬುಡದಲ್ಲಿ ಕೂತ್ಕೊಳಿಸಿದ್ರು. ವಿಶ್ವನಾಥ್ ಶೆಟ್ಟರನ್ನು ಹತ್ತಿರ ಕಳಿಸಿದ್ರು. ಆಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ನಿನಗೆ ಎಮರ್ಜೆನ್ಸಿಯ ಬಗ್ಗೆ ಎಲ್ಲ ಗೊತ್ತುಂಟಲ್ಲ? ಹೌದು ಗೊತ್ತುಂಟು. ಭಾಳ ಮೇಗಿನ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಅಲ್ಲಿ ಸುಂದರ್ ಶೆಟ್ಟರ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಒಂದು ಕೋಳಿಗೂಡಿನ ಹೊಸದಾಗಿ ನಿರ್ಮಾಣದಂಥ ಕೋಳಿಗೂಡಿನಲ್ಲಿ ನಾವು ಮೀಟಿಂಗ್ ಮಾಡಿದೆ ಎಮರ್ಜೆನ್ಸಿಗೆ ಸಂಬಂಧಪಟ್ಟದ ಹಾಗೆ. ಅದೆಲ್ಲ ಸರಿ. ಈಗ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ. ಇಡೀ ದೇಶಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ಎದುರು ಧರಣಿ ಮಾಡಿ ಅಥವಾ ಪ್ರತಿಭಟನೆ ಮಾಡಿ ಜೈಲಿಗೆ ಹೋಗಬೇಕು. ಇಡೀ ದೇಶದ ಎಲ್ಲ ಪೊಲೀಸ್ ಸ್ಟೇಷನ್ನನ್ನು ತುಂಬಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇವೆ. ನಿನಗೆ 2 ಆಯ್ಕೆ. ನನಗೆ ಗೊತ್ತುಂಟು, ನೀನು CPC ಕಂಪನಿಯಲ್ಲಿ ಕೆಲಸದಲ್ಲಿದ್ದಿ, ಮನೆಯಲ್ಲಿ ನೀನು ಮತ್ತು ತಾಯಿ ಇಬ್ಬರೇ ಇರುವಂಥದ್ದು. ಆದರೆ ನೀನು ಹೋಗಲೇಬೇಕಂತ ಏನಿಲ್ಲ. ಆದರೆ ನೀನು ಈ ಜನಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ, ಒಂದು ಟೀಮ್ ಮಾಡಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ಮಾಡಿಸಬೇಕು. ಇಲ್ಲದ್ರೆ ನೀನೇ ಹೋಗಬೇಕು. ಡಾಕ್ಟರ್ ಮಾಧವ್ ಭಂಡಾರಿ ಅವರ ಮುಖಾಂತರ ಒಂದು ಟೀಮ್ ಮಂಗಳೂರಿನಲ್ಲಿ ಆಗ್ತದೆ, ಅದರೊಟ್ಟಿಗೆ ಸೇರಬೇಕು. ನೀವಾಗಿ ಹೋದರೆ 3 ತಿಂಗಳು ಜೈಲು, ಇಲ್ಲದ್ರೆ ಅವರಾಗಿ ಅರೆಸ್ಟ್ ಮಾಡಿದರೆ 3 ವರ್ಷ ಜೈಲು. ಆದ್ದರಿಂದ ಆಯ್ಕೆ ನಿನ್ನದು, ಅದರಿಂದ ತಪ್ಪಿಸ್ಕೊಳ್ಳುವಂಥ ಪ್ರಶ್ನೆ ಏನೂ ಇಲ್ಲ ಅಂತ ಹೇಳಿದ್ದು. ನನಗೆ ಒಪ್ಕೊಳ್ಳೋದೇ ಅನಿವಾರ್ಯ ಆಯಿತು. ನನಗೆ ಹೋಗಲಿಕ್ಕೆ, ನನಗೆ ಅಂದರೆ ಭಾಗವಹಿಸಿ ಜೈಲಿಗೆ ಹೋಗುವಂಥದ್ದು 3 ತಿಂಗಳು ಕೂತ್ಕೊಂಡ್ರೆ ಉದ್ಯೋಗ ಕಳ್ಕೊಳ್ಬೇಕಾಗ್ತದೆ. ಮನೆಯಲ್ಲಿ ಅಷ್ಟರವರೆಗೆ ತಾಯಿ ಒಬ್ಬರೇ ಕಷ್ಟ ಆದೀತು. ನಾನು ಟೀಮ್ ವರ್ಕ್ ಮಾಡ್ತೇನೆ ಅಂತ ಹೇಳಿದೆ. ಆದರೂ ಆಗಬೇಕಲ್ಲ. ಹೆದರ್ತಾ ಮರುದಿವಸ ಮಧ್ಯಾಹ್ನ ಲೋಕಾಯಗಟ್ಟಿಯವರ ಅಂಗಡಿಗೆ ಹೋದೆ. ಭಾರತ್ ವಾಚ್ ಗೌರ್ಮೆಂಟ್ ಕಾಲೇಜಿನ ಎದುರುಗಡೆ ಹೋಗಿ ವಿಷಯ ಎಲ್ಲ ಹೇಳಿದೆ. ಈ ಪುಣ್ಯಾತ್ಮ ವಾಚ್ ರಿಪೇರಿ ಮಾಡ್ತಾಯಿದ್ರು. ಒಂದು ಕೈಯಲ್ಲಿ ವಾಚಿ, ಒಂದು ಕೈಯಲ್ಲಿ ಸಣ್ಣ ಕೋಲು, ಅದನ್ನು ತೆಗೆಸುವಂಥದ್ದು. ಎದ್ದು ನಿಂತ್ಕೊಂಡ್ರು, ಅದನ್ನೆಲ್ಲ ತೆಗೆದು ಅಟ್ಲಾಗಿ ಬಿಸಾಡಿ ಎದೆಗೆ 4 ಸಡ ಬರೀಕೊಂಡ್ರು. ಯಾನ್ ಪಾಪ ಅಂತ ಹೇಳಿದ್ರು. ಜೈಲಿಗೆ ಪೋಪನೆ ಯಾನ್ ಆನ ಜನ ಈರೇ ಮನ್ಪೋಡು, 10 ಜನ 15 ಜನ ಈರೇ ಮನ್ಪೋಡು ಅಲ್ಲ ಅವನು. ಅದು ಹಾಗೂ ಹೀಗೂ ಮಾಡಿ ಒಂದು 9-10 ಜನ ಮಾಡಿಕೊಂಡು ಉಳ್ಳಾಲ ಪೊಲೀಸ್ ಸ್ಟೇಷನ್ ಎದುರು 3 ತಿಂಗಳು ಜೈಲಿನಲ್ಲಿ ಬಂದಂಥ ವ್ಯಕ್ತಿತ್ವ ಅವ್ರದ್ದು ಲೋಕಾಯಗಟ್ಟಿಯವರು. ನಾನು ಅವರನ್ನು ವಿನಮ್ರವಾಗಿ ಮನಸಾರೆ ಅವರನ್ನು ಪ್ರೀತಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಡೆವಲಪ್ಮೆಂಟಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು MLA ಆಗುವಂಥ ಕಾರಣ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಈ ಪಾರ್ಟಿಯಲ್ಲಿ ಬೆಳೆದಿದೆ, ಪ್ರಶ್ನೆ ಏನಿಲ್ಲ. ಎಲ್ಲ ಕಾರ್ಯಕ್ರಮಕ್ಕೆ, ಎಲ್ಲ ಚಟುವಟಿಕೆಗಳ ಹಣವಂತರು, ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಇದೆಲ್ಲವನ್ನು ನಿಭಾಯಿಸುವಲ್ಲಿ ಲೋಕಾಯಗಟ್ಟಿಯವರ ಪಾತ್ರ ಅತ್ಯಂತ ದೊಡ್ಡದು. ಯಾರ ಮುಲಾಜಿ ಇಲ್ಲದೆ ನಾನೊಬ್ಬ ಹಿಂದೂ ಅಂತ ಗೌರವಪೂರ್ವಕವಾಗಿ ಅವರು ಕೇಳಿಕೊಳ್ಳುವಂಥದ್ದು. ನಾನು ಕಾಲೇಜ್ ಹೋಗುವಂಥ ಸಂದರ್ಭದಲ್ಲಿ ಅವರು ನಾನು ಏನಾದರೂ ಸಾಮಾನು ಇಟ್ಟಲಿಕ್ಕೆ ಅವರ ಅಂಗಡಿಗೆ ಹೋಗೋದು. ತೆಗೆದು RSS ಪುಸ್ತಕ ಕೊಡ್ತಾ ಇದ್ದಾರೆ, ಇದನ್ನು ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಮ್ಮ ಪುಸ್ತಕ ಓದಲಿಕ್ಕೆ ನನಗೆ ಸಮಯದಿಲ್ಲ. RSS ಪುಸ್ತಕ ಓದುವಂಥದ್ದು ಆ ತಾಳ್ಮೆ ನಮ್ಮ ಹತ್ರ ಇರುವುದಿಲ್ಲ ಅಲ್ಲ. ಆಯಿತು, ವಾಪಸ್ ಕೊಡುವಾಗ ಅವರು ಅದನ್ನು ಬಿಡಿಸಿ ಪ್ರಶ್ನೆ ಕೇಳೋದು, ಇದು ಎಂಥದ್ದು ಅಂತ. ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಅಷ್ಟೊಂದು ಹಠವಾದಿ, ವ್ಯವಸ್ಥಿತವಾದಂಥ ಉನ್ನತ ಮಾನವೀಯತೆಯ ದೃಷ್ಟಿಯಿಂದ ಲೋಕಾಯಗಟ್ಟಿಯವರು ಈ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ನಾನು ಜನಸಂಘಕ್ಕೆ ಸೇರುವಾಗ ಈ ಪುಷ್ಪಲತಾ ಗಟ್ಟಿಯವರೆಲ್ಲ ಸಣ್ಣ ಹುಡುಗಿಯರು ಮನೆ ಅಂಗಳದಲ್ಲಿ ಆಡ್ತಾ ಇದ್ದವರು. ಆದರೂ ಆ ಎಮರ್ಜೆನ್ಸಿಯಲ್ಲಿ 3 ತಿಂಗಳು ಕೂತು ಜೈಲಿಂದ ಹೊರಗೆ ಬರುವಾಗ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ ಪುಣ್ಯಾತ್ಮ. ಏನಿಲ್ಲ, ಆನಂತರ ಪುನಃ ಬಿಲ್ಡಪ್ ಆದಂಥದ್ದು. ಆದರೂ ಹಠ ಬಿಡದೆ ಈ ಕ್ಷೇತ್ರದಲ್ಲಿ ಅವರು ದುಡಿದವರು, ಈ ಕ್ಷೇತ್ರದ ಚಿಂತನೆಯನ್ನು ಮಾಡಿದವರು. ಇವತ್ತು ಹಿಂದೂ ಅಂತ ಹೇಳಿ ಎಲ್ಲ ಕಡೆಗಳಲ್ಲಿ ನಾವು ಬೆಳೆದಿದ್ದೇವೆ. ಅದಕ್ಕೆ
ಮಾನ್ಯ ಲೋಕಾಗಟ್ಟಿಯವರ ಕೊಡುಗೆ ಅಪಾರ ಇತ್ತು ಅಂತ ಹೇಳಿ ಅವರನ್ನು ನೆನೆಸಿ ಇನ್ನೊಮ್ಮೆ ಕೇಸರಿ ವೃಂದಕ್ಕೆ ನಾನು ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸಿ ನೀವೊಂದು ಮಾದರಿಯಾಗಿ ಈ ಸಮಾಜಕ್ಕೆ ಯಾರ್ಯಾರು ಸಮಾಜದಲ್ಲಿ ಹಿಂದಿನ ಕಾಲದಲ್ಲಿ ಮುಂದಿನ ಕಾಲದಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಪ್ರಾಮಾಣಿಕವಾಗಿ ಗುರುತಿಸುವಂಥ ಕೆಲಸಕ್ಕೆ ನಿಮಗೆ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಎಲ್ರಿಗೂ ನನ್ನ ಬೆಳಗಿನ ನಮಸ್ಕಾರ. ಹಾಗೂ ಈಗಾಗಲೇ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಹಾಗೂ ಕೇಸರಿ ಮಾತೃ ಮಂಡಳಿ ವ್ಯಾಸನಗರ ಕುಂಪಳ ಇವರು ಈಗಾಗಲೇ ನಾವು ಬಸ್ ಸ್ಟಾಪನ್ನು ಉದ್ಘಾಟನೆ ಮಾಡಿದೆವು. ಇಲ್ಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನನ್ನು ಅತಿಥಿಯಾಗಿ ದೀಪ ಉದ್ಘಾಟನೆಯನ್ನು ಮಾಡಿಸಿದ್ದಕ್ಕೆ ನನ್ನ ಕೇಸರಿ ಮಿತ್ರ ಮತ್ತು ನಾರಾಯಣ ಕುಂಪಳ ಅವರ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ. ಹಾಗೂ ಎಲ್ರಿಗೂ ನಮ್ಮ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. ಹಾಗೂ ಇನ್ನು ಮುಂದಕ್ಕೆ ಇವರಿಗೆ ನಾನು ಶುಭ ಹಾರೈಸ್ತೇನೆ. ಹೀಗೆ ನಾವು ಜೀವನದಲ್ಲಿ ನಾವು ರಾಜಕೀಯ ಆಗಲಿ ಸಾಮಾಜಿಕ ಆಗಲಿ ಯಾವುದೇ ಕೆಲಸ ನಾವು ಒಳ್ಳೆ ರೀತಿಯಲ್ಲಿ ನಾವು ಮಾಡಿದರೆ ನಮ್ಮ ನಂತರ ಅದನ್ನು ನೆನಪಿಸಿಕೊಂಡು ಅದಕ್ಕೆ ಒಂದು ಗೌರವವನ್ನು ಕೊಡ್ತಾರೆ ಅಂಥೇಳಿ ದಿವಂಗತ ಲೋಕಾಯಗಟ್ಟಿಯವರನ್ನು ನೋಡಿ ನಾವು ಸ್ಮರಿಸಬೇಕು. ಹಾಗೆ ಎಲ್ರಿಗೂ ಇಂಥ ಒಂದು ಇದು ಮಾದರಿ ಆಗಲಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಕೇಸರಿ ಮಿತ್ರ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾದ ಕಾರ್ಯಕ್ರಮ ಮನ್ಪರೆ ಮಾತೆರೆಗಳ ಮನಸ್ಸುಂಡು ಅವು ಎತ್ತು ಜೀವನ ಮುನಂಜಿ ಗಾದೆ ಹಿರಿಯಕಲೆ ಪಂಡೊಂದಿಲ್ಲ ಅವು ಸತ್ಯ ಪಾತೆರ ಆನ ಕೇಸರಿ ಮಿತ್ರ ಬಂದದಾಗಲೇ 1 2 3 ವರ್ಷ 45 ವರ್ಷಡು ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದಿತ್ತು ನಡೆದವರ ಕರಿ ವರ್ಷ ಆಗ್ಲೇಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದು ಅವು ಒಂಜಿ ವಜ್ರ ವೈಡೂರ್ಯದ ಕಿರೀಟ ತಿಕ್ಕಲೆಕ್ಕಾತನು ತಾನು ಮಂತಿನ ಸೇವೆ ಸಾರ್ಥಕ ಪನ್ಪುನ ಭಾವನೆ ಬರ್ತದೆ. 5 ಪಕ್ಕ ಕೇವಲ ಎಂಕ್ಲೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದು ಎಂಕ್ಲಿನ ಕೆಲಸ ಮುಗಿನಿಂದ ಕೇಸರಿ ಮಿತ್ರ ವೃಂದದ ಅಧ್ಯಕ್ಷರಾವಡು ಅಕ್ಲಿನ ಇಡೀ ಪದಾಧಿಕಾರಿ ಬಂಧುಲಾದಿಪ್ಪು ಆ ಮಹಿಳಾ ಅಕ್ಲಿನ ಮಾತೃ ಮಂಡಳಿ ಆದಿಪ್ಪು ಅಕ್ಲೆ ಒಟ್ಟಿಗೆ ಸೇರಿನಂಚಿನ ಬೇತೆ ಸಂಘ ಸಂಸ್ಥೆ ಆದಿಪ್ಪು ಅಕ್ಲೆಗೆ ಭಾರಿ ಮಲ್ಲ ಪುದೆ ಅಕ್ಲೆ ತರೆತ ಮಿತ್ತು ಬೈದನು ಎಂಜಿನ ಪಂಡ ಆಡೆಗೆ ಮಾತ್ರ ಸೀಮಿತ ಒಂದೇ ಜಿಲ್ಲೆದ ಬಿಡಿ ನಾನು ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೊಡು ನಾನು ನಮ್ಮದಾದ ಸಮಾಜರು ಸೇವೆ ಮಾಡ್ಕೊಡು ನಾನು ಎಂಚಿನ ಬಾಕಿ ಉಂಡು ಪನ್ಪುನ ಲೆಕ್ಕಾಚಾರ ಮಾತರ್ನ ಹೃದಯಡು ಅವು ನೆಲೆಬೂಡುದು ವಿಶೇಷವಾದ ಕೇಸರಿ ಮಿತ್ರ ಬಂದದಕ್ಕಿನ ಮನಸ್ಸು ಎಂಜಿನ ಉಂಡು ಮಣ್ಣ ಮಾತರ್ಲ ಒಂಜಪ್ಪೆ ಜೋಗ್ಲೆ ಲೆಕ್ಕ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಭರತನ ಅರ್ಥರಜ್ಜಂದೆ ನಮ್ಮ ಮಾತ ಒಂಜಪ್ಪೆ ಜೋಕುಲು ಪನ್ಪುನ ಆ ವಿಶಾಲವಾದ ಹೃದಯ ಉಂಡತ್ತ ಅದಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋ ಏಪ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕನ 5 ಪಕ್ಕ ಬೇತೆ ಕಾರ್ಯಕ್ರಮ ಪಾಡ್ಯಾರಿ ಬೇತೆ ಕಾರ್ಯಕ್ರಮ ಪಾಡ್ಯಾರು ಬಂದನಲ್ಲ ಅತ್ಯಂತ ಪಾಪದಾಗ್ಲಿ ಇಲ್ಲಿ ಕಟ್ಟಿಯರ್ನೇ ಸಾಧ್ಯ ಇಜ್ಜಿ ಆ ಇಲ್ಲದ ಆ ಪೊಂಜೋಗು ಅತ್ಯಂತ ಕಣನೀರು ಭೂಮಿಗೆ ಬೂರುನ ಕೊಡ್ತರು ನಿಕ್ಲು ಮಾತ ಒಟ್ಟಾದ ಬಂಡರು ಮಂಡೆ ಬೆಚ್ಚ ಮನ್ಪೋಜಿ ನಿಕ್ಲೆ ಎಂಕಿಲ್ಲ ಬಾರಿ ಮಲ್ಲ ಶ್ರೀಮಂತರತ್ತು ಆಂಡ ಪಾಪದಾಗ್ಲ ನಟ್ಟದೆ ಎಂಕಿಲ್ ಬೆಂತು ನೀಡ್ದಿಲ್ಲ ಎಂಚಿನಲ್ಲ ಕಿಂಚಿದ ಪಾರ್ದ ನಿಕ್ಲೆ ಒಂಜಿ ಇಲ್ಲು ಕಟ್ಟದು ಕೊಡ್ತಾ ಬಂಡೇರಿ ಐಕೆ ಭಾರಿ ಶೋಕದ ಪುದರ್ದಿದೆ ನಮೋ ಕೇಸರಿ ಪನ್ಪುಣ ಒಂಜಿ ಇಲ್ಲಾಗ ಪುದರ್ದಿದೆ ಇನಿ ಇಲ್ಲೊಕ್ಕೆಲ್ಲಿ ಆ ಇಲ್ಲ ಲೋಕಾರ್ಪಣೆ ಮನ್ಪುಣಿ ಆ ಇಲ್ಲನ ಅಕ್ಲೆ ಕೈಗೆ ಕೊರ್ಪುಣಿ ಪಂಡ ನನ್ನ ಒಂದು ಸಾಧಾರಣದ ಬೇಲೆ ಹತ್ತು ಅಂಚಿನ ಎಡ್ಡ ಬೇಲೆ ಮಂತಿದರೆ ವೀರಕೇಸರಿ ಕೇಸರಿ ಮಿತ್ರ ಬಂದಾಗಲೇ ಐತ ಒಟ್ಟಿಗೆ ಬೇತೆ ಶಾಲೆದ ಜೋಕ್ಲೆಗೆ ಪಾಪ ಏರನ ಶಾಲೆದ ಫೀಸ್ ಕಟ್ಟಿರೋ ಸಾಧ್ಯ ಅಜ್ಜ ಅಕ್ಲೆಗೆ ಭಾರಿ ಮಲ್ಲ ವೇದಿಕೆ ಬರ್ತತ್ತೆ ನಿಕ್ಲೆ ಒಟ್ಟಿಗೆ ಎಂಕ್ಲುಲ್ಲ ನಿಕ್ಲೆ ಕಲ್ಪಡು ಸಮಾಜರು ಭಾರಿ ಮಲ್ಲ ಜನಾವಡು ನಿಕ್ಲೆ ಕಲ್ಪರೆ ಕಾಸಿಜ್ಜಿ ನಾನು ಎಂಕ್ಲು ಒಟ್ಟು ಕೂಡಿಸಿ ಕೊರ್ಪ ಪನ್ಪುಣ ಆ ವಿಶಾಲವಾಯಿನ ಮನಸ್ಸುಂಡತ್ತ ಐಕ್ಲ ಅಕ್ಲೆಗೆ ಅಭಿನಂದನೆ ಮಂತೊಂದು ಯಾನ ನಿರಂತರ ತೂಪೆ ಪ್ರತಿ ಅಧ್ಯಕ್ಷರಾದಿಪ್ಪು ಅಕ್ಲೆನ ಬೇತೆ ಪದಾಧಿಕಾರಿಗಳಾದಿಪ್ಪು ಉಪಾಧ್ಯಕ್ಷರಾದಿಪ್ಪು ಪ್ರಧಾನ ಕಾರ್ಯದರ್ಶಿ ಆದಿಪ್ಪು ಅಕ್ಲೆ ಮೆಂಬರ್ನ ಏಪತ್ತುಂಡಲ ಒಂಜಿ ದಿನಕ್ಕೆ 1-2 ಫೋನ್ ಉಂಡು ಏನಪ್ಪ ಆಸ್ಪತ್ರೆಯಲ್ಲಿ ಇಂಜಿನ ಅಡ್ಮಿಟ್ ಆದೀನಿ ಡಿಸ್ಚಾರ್ಜ್ ಆಪನ ಸಂತೋಷನ್ನ ಕೇಸ್ ಆಸ್ಪತ್ರೆ ಇಂಜಿನ ಅಕ್ಲೆಗೆ ಹಾರ್ಟ್ ಅಟ್ಯಾಕ್ ಆದ ಆಸ್ಪತ್ರೆ ಐಶುದೌಲ ಇಲ್ಲರಿ ಇಂಜಿನ ಬೇತೆ ಆಸ್ಪತ್ರೆ ಪುದರ ಬಂಡದು ಆ ಕಿಂಚಿತ್ ಮಾತಾಡಿ ಕೇಂದ್ರ ಅಕ್ಲೆಗೆ ಆ ಡಿಸ್ಚಾರ್ಜ್ ಮಾಡ್ಬೋದಿರತ್ತಾ ಅವು ವಿಶೇಷವಾದ ಗುಣ ಆ ಭಾಗ್ಯ ಮಾತೆರೆಗಳ ತಿಗುಜಿ ಐತ ಒಟ್ಟಿಗೆ ಬೇತೆ ಆಸ್ಪತ್ರೆಗೆ ಬೋರ್ಡುಂದಲ್ಲ ನೆತ್ತೆ ಒಂದು ರಕ್ತದಾನ ಮನ್ಪುನಂಜಿನ ಬೇತೆಗಳಲ್ಲಿ ತಂದು ತಾಣ್ಲ ಕೊಡ್ದು ಆ ರಕ್ತದಾನ ಮನ್ಪಿರತ್ತ ಅಂಚಿನ ಬೇಲೆ ಬೇತೆ ದೇವಸ್ಥಾನರು ಬ್ರಹ್ಮಕಲಸ ನಡಪುನತ್ತ ಆ ಬ್ರಹ್ಮಕಲಸರು ನಮ್ಮಲ ಅಲಿಲ ಸೇವೆ ಬಂದಿರು ನಿತ್ಯ ನಿರಂತರವಾದ ಅಕ್ಲಿನ ಆ ಪ್ರಯತ್ನದೊಟ್ಟಿಗೆ ಸೇವೆ ನಿನ್ನ ಮಾತ ಪಂಡೊಂದು ಬೋರ್ಡುಂದ ಎಲ್ಲ ಕಾಣೆ ಮುಟ್ಟಲ ಮುಗಿಯರೆಚ್ಚಿ
ಯಾನ್ ಈತೆ ಪನ್ಪೆ ಆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೆ 45 ವರ್ಷ ಅಂಡೆ ಆ ಪ್ರಶಸ್ತಿ ತಿಕ್ಕದು ಮೆಕ್ಲನ ಸೇವೆ ಮಂತದೆ ಯಾನ್ ನಮ್ಮಿನಂಜಿನ ದೇವರ ಪ್ರಾರ್ಥನೆ ಮನ್ಪುನಿ ನಾನಾತ್ ಸಮಾಜರು ಎಡ್ಡೆಡ್ಡ ಸೇವೆ ಮಂತದೆ ನಾನಾತ್ ಜನಕುಲಿನ ಸಮಾಜದ್ದು ಈ ವೇದಿಕೆಗೆ ಕೊಂಡತ್ತದೆ ಅಕ್ಲಿನ ಗುರುತಿಸುವಂಚಿನ ಬೇಲ ಮಂತೊಂದು ಪಾಪದ ಜೋಕುಲಿಗೆ ವಿದ್ಯಾಭ್ಯಾಸ ಕೊಡ್ತು ಆ ರಾಜ್ಯೋತ್ಸವ ಪ್ರಶಸ್ತಿ ಅಕ್ಲಿನ ಮಡಿಲಿಗೆ ಬರಡು ಪಂಡ ದೇವರ ಪ್ರಾರ್ಥನೆ ಮಂತೊಂದು ಇನಿ ಮಂತಿನಂಚಿನ ಆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಇನಿ ಲೋಕಾರ್ಪಣೆ ಮಂತೇರಿ ಲೋಕಾಯ ಗಟ್ಟಿಯಲ್ನ ಬಗ್ಗೆ ಗೈರಮ್ಮನ್ನೇ ಬಂಡೇರಿ ನಮ್ಮ ಪ್ರತಾಪನ್ನೇ ಬಂಡೇರಿ ಅರ್ನ ಮಗೆ ಭಾರಿ ಶೋಕರು ಬಂಡೇರಿ ಯಾನ್ಲ ಭಾರಿ ವರ್ಷ ಅರ್ನ ಕೇನೊಂದು ಅರೆನ ಪೂರ್ಣಂಚಿನ ಅಂಡ ಅರ್ನಂಚಿನ ವಿಶಾಲವಾಯಿನ ಮನಸ್ಸು ಸಮಾಜರು ಅರೆಗಿತ್ತಿನಂಚಿನ ಪ್ರೀತಿ ಹಿಂದುತ್ವದ ಬಗ್ಗೆ ಹೋರಾಟ ಆ ಜನಸಂಘದ ಸಮಯಡು ಆರು ಮಾತ ಕೇಂದ್ರ ಆ ಪುಣ್ಯಾತ್ಮ ಆ ಚೇತನ ಇನಿ ಖುಷಿ ಆದಿಪ್ಪಾರೆ ಇನಿ ಈ ಜನಸಂಘ ಪೋದು ರಾಷ್ಟ್ರೀಯ ಸ್ವಯಂ ಸೇವಕ ಭಾರತೀಯ ಜನತಾ ಪಾರ್ಟಿ ಆ ಗ್ರಾಮ ಮಟ್ಟದ ಬೂತ್ ಮಟ್ಟ ಹೊಡೆದು ಆ ಕೇಂದ್ರ ಮಟ್ಟ ಬೋದು ಇಡೀ ಅಂತಾರಾಷ್ಟ್ರೀಯ ಮಟ್ಟ ತುಣಗ ಆರೆ ಇನ್ನು ಖುಷಿ ಪಡೆದ ಬಂದಿದೆ ವಿಶೇಷವಾದ ಭಾವನೆ ಉಂಟು ಪಾತಿಯರ ಅವಕಾಶ ಮಂತ ಕೊಡ್ತಾರೆ ನಿಕ್ಲೆ ಪೂರೈಕೆ ಬಿಡೋದ್ರಲ್ಲಿ ಸೊಲ್ಮೇಲೆ ಸಂದದೆ ರಾಜ್ಯದ ಅಧ್ಯಕ್ಷರು ಬರೋದಿಲ್ಲರೆ ಆರೆ ಅರ್ನ ಕಾಂಡ ಮುಟ್ಟಲ ಅರ್ನ ಇಲ್ಲಲ್ಲ ಆಟ ನಡ್ಕೊಂಡಿರ್ತಂದೆ ಆಂಡಲ ಆರು ಒಂಜಿ ಪಾತ್ರೆ ಬಂಡೇರಿ ಯಾನು ಒಂಜಿ ಗಲಿಗೆ ಎಲ್ಲ ಬತ್ತ ಪೋಪೆ ಸಂತೋಷನ ನಿಖಿಲ್ ಮಾತ ಅವ್ರು ಉಂತಲೇ ಅಂಚೆ ಬರೋದಿಲ್ಲರಿ ನಿಖಿಲ್ ಮಾತಾಡಲ್ಲ ಉಂಟರು ಆರು ನೂದಕ್ಕೆ ನೂದು ಇಲ್ಲಿ ಬರ್ಪೇರು ಬಂದ್ಬಿಡ ವಿಶ್ವಾಸ ನಂಬ್ಕೊಂಡು ವಿಶೇಷವಾದ ನಿಖಿಲ್ ಮಾತ ಅಭಿನಂದನೆ ಹೊತ್ತಂದು ನಾನಾತ್ಯ ಸಮಾಜ ಸೇವೆ ಮಾಡ್ಕೊಂಡು ಶಕ್ತಿ ಪರಮಾತ್ಮೆ ಆ ಕೇಸರಿ ಮಿತ್ರವೃಂದಗೂ ಕೊರಡೆ ನಿಖಿಲ್ ಮಂತನಂಜನ ಎಡ್ಡ ಬೇರೆನೆ ಇಡೀ ಸಮಾಜ ಈ ನಮ್ಮ ಸರ್ಕಾರ ಗುರುತಿಸೋರು ಬಣ್ಣೊಂದು ನನ್ನ ತುಂಬಾತಿಗೆ ಪಾತ್ರರಲ್ಲೇನು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮೇರ್ಲ ನಮ್ಮ ಸಂಸ್ಥೆದ ಪ್ರತಿಯೊಂದು ಕಾರ್ಯಕ್ರಮಗಳ ಬೆರಿಬಿಟ್ಟು ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕುಂಪಲ ಕೇಸರಿ ಮಾತೃ ಮಂಡಳಿ ರಿಜಿಸ್ಟರ್ಡ್ ವ್ಯಾಸನಗರ ಕುಂಪಲ ಇದರ ಈ ಸ್ವಾಮಿ ಕೊರಗಜ್ಜೆ ಸೇವಾ ಸಮಿತಿ ಅಂಬಿಕರ ಆಶ್ರಯದಲ್ಲಿ ಇವತ್ತು ದಿವಂಗತ ಲೋಕಯ್ಯಗಟ್ಟಿಯವರ ಸ್ಮರಣಾರ್ಥ ವಸ್ತು ತಂಗುದಾಣದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಂತರ ನಮೋ ಕೇಸರಿ ಮನೆ ಹಸ್ತಾಂತರ ಕಾರ್ಯಕ್ರಮವೂ ಕೂಡ ಇದೆ. ಈ ವೇದಿಕೆಯಲ್ಲಿ ನಮ್ಮ ಈ ಭಾಗದ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಪ್ರತಾಪ್ ನಾಯಕ್ರವರೇ, ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ನಮ್ಮ ಮಾರ್ಗದರ್ಶಕರಾದ ಕುತ್ತಾರಗುಟ್ಟೆ ಜಯರಾಮ್ ಶೆಟ್ಟಿ ಅವರು, ವೇದಿಕೆಯ ಮೇಲೆ ಎಲ್ಲ ಗಣ್ಯ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಮಾತೆ. ಈಗ ತಾನೇ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನೆಚ್ಚಿನ ಸಂಸದರು ನಳಿನ್ ಕುಮಾರ್ ಕಟೀಲ್ರವರು ಬರುವ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಮತ್ತು ಕೇಸರಿ ಮಿತ್ರವೃಂದದವರು ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ತನ್ನದೇ ಆದಂಥ ಛಾಪನ್ನು ಈ ಭಾಗದಲ್ಲಿ ಮೂಡಿಸಿದವರು. ನಾನು ಯಾವತ್ತೂ ಹೇಳಲಿಕ್ಕಿದೆ, ಈ ಸಂಘ ಅಥವಾ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ತಮ್ಮನ್ನು ತಾನು ತೊಡಗಿಸಿಕೊಂಡಾಗ ಸಮಾಜ ಆ ಸಂಘವನ್ನು, ಆ ಸಂಸ್ಥೆಯನ್ನು ಅಥವಾ ವ್ಯಕ್ತಿಯನ್ನು ಸಮಾಜ ಗುರುತಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಕೇಸರಿ ಮಿತ್ರ ವೃಂದವನ್ನು ಸಮಾಜ ಗುರುತಿಸಿದೆ. ಆ ಮೂಲಕ ಅವರಿಗೆ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ಅದು ಅಷ್ಟು ಸಮಾಜಕ್ಕೆ ಕೆಲಸವನ್ನು ಮಾಡಿದ್ರಿಂದ ಇನ್ನು ಬರತಕ್ಕಂಥ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತಂದರೆ ಅವರು ಇನ್ನಷ್ಟು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ. ನಮ್ಮ ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಕೇಸರಿ ಮಿತ್ರವೃಂದಕ್ಕೆ ಸಹಾಯ ಸಹಕಾರ ನೀಡುವುದರ ಮೂಲಕ ಇನ್ನಷ್ಟು ಸಮಾಜದಲ್ಲಿ ಹೆಸರನ್ನು ಗಳಿಸುವಂಥ ಕೆಲಸ ಅವರಿಂದ ಆಗಲಿ ಅಂತ ಹೇಳುತ್ತಾ, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರ ಆಗಮನ ಆಗ್ತಾ ಇದೆ. ಅವರನ್ನು ಕೂಡ ಆದರಪೂರ್ವಕ ಸ್ವಾಗತಿಸುತ್ತಾ ಧನ್ಯವಾದಗಳು ರವೀಂದ್ರನಾಥ್ ಅವರಿಗೆ. ಆಹ್ವಾನಿತರಾಗಿ ಈಗಾಗಲೇ ಈ ಸಭಾ ಕಾರ್ಯಕ್ರಮದ ಜೊತೆ ಸೇರಿದ್ದಾರೆ. ಸಮಯದ ಅಭಾವದಿಂದಾಗಿ ಉದ್ಘಾಟನೆ ಮಾಡಲು ಜೊತೆಗೆ ಕೇಸರಿ ಮಿತ್ರವೃಂದ ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಒಂದು ಯಾರು ಸೂರು ಇಲ್ವೋ ಅವರಿಗೆ ಸೂರು ಕೊಡತಕ್ಕಂಥ ಕೆಲಸವನ್ನು ಮಾಡಿದೆ. ಈ ದೇಶದ ಪ್ರಧಾನಮಂತ್ರಿಗಳ ಕನಸು ಅದೇ ಇದೆ. 2023 ಪ್ರತಿಯೊಬ್ಬರಿಗೂ ಮನೆ ಕೊಡಬೇಕು, ಅವರನ್ನು ಸೂರಿನಲ್ಲಿ ಜೋಡಿಸಬೇಕು ಅನ್ನತಕ್ಕಂಥ ಆಶಯ ಇದೆ. ಆ ಪ್ರಧಾನಮಂತ್ರಿಗಳ ಆಶಯವನ್ನು ಸರ್ಕಾರದ ಸಹಭಾಗಿತ್ವ ಇಲ್ಲದೆ ಸೇವಾ ಮನೋಭಾವನೆಯಿಂದ ಮಾಡಿರ್ತಕ್ಕಂಥ ಸಂಸ್ಥೆ ಇವತ್ತು ಕೇಸರಿ ಮಿತ್ರವೃಂದ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ
16 ವರ್ಷಗಳ ಕಾಲ ಒಂದು ವಿಚಾರಧಾರೆಯ ಮುಖಾಂತರ ತನ್ನ ಜೀವನವನ್ನು ಸವೆದು ರಾಷ್ಟ್ರ ಕಾರ್ಯ ಮಾಡಿರ್ತಕ್ಕಂಥ, ತಾಯಿ ಭಾರತೀಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಲೋಕಾಯ ಗಟ್ಟಿಯವರು ಈ ಭಾಗದಲ್ಲಿ ಜನಾನುರಾಗಿಯಾಗಿರ್ತಕ್ಕಂಥ ಒಬ್ಬ ನಾಯಕ. ಅವರು ಒಂದು ಸಮುದಾಯದ ನಾಯಕ ಆಗಿರಲಿಲ್ಲ, ಅವರು ರಾಷ್ಟ್ರದ ನಾಯಕ ಆಗಿದ್ದರು, ರಾಷ್ಟ್ರೀಯ ವಿಚಾರಧಾರೆಯ ನಾಯಕರಾಗಿದ್ದರು. 16 ಕಾರ್ಯಕರ್ತರಿಗೆ ಹೋರಾಟದ ಮುಖಾಂತರ ಬೆಂಗಾವಲಾಗಿ ನಿಂತು ಹೋರಾಟಗಳನ್ನು ಮಾಡಿ ನಮ್ಮಂಥ ಯುವ ರಾಜಕಾರಣಿಗಳಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಂಥವರು ಲೋಕಾಯ ಗಟ್ಟಿಯವರು. ತನ್ನ ಬದುಕಿನ ಜೀವನದ ಉದ್ದಕ್ಕೂ ಒಂದು ವಿಚಾರಧಾರೆ ಸಿದ್ಧಾಂತಕ್ಕಾಗಿ ಬದುಕಿದವರು. ಜನಸಂಘದ ಕಾಲದಿಂದ ಒಂದು ವಿಚಾರಧಾರೆಯ ಆಧಾರದಲ್ಲಿ ತನ್ನ ಬದುಕನ್ನು ಸವೆಸಿದವರು. ಈ ಭಾಗದಲ್ಲಿ ಜನಸೇವೆಯನ್ನು ಒಂದು ರಾಜಕಾರಣ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನತಕ್ಕಂಥ ಆಶಯದಿಂದ ಕೆಲಸವನ್ನು ಮಾಡಿದವರು. ಸರ್ಕಾರದ 16 ಸಮಾಜ ಧೋರಣೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳಿಗೆ ಪ್ರತಿಭಟನೆಯನ್ನು ಮಾಡಿ ಉತ್ತರವನ್ನು ಕೊಟ್ಟವರು. ಅಂತ ಲೋಕಾಯ ಗಟ್ಟಿಯವರು ಒಬ್ಬ ಶ್ರೇಷ್ಠ ಚಿಂತಕ, ಸಾಧಕ, ಶ್ರೇಷ್ಠ ರಾಷ್ಟ್ರಭಕ್ತ ಅಂತ ಹಿರಿಯ ಕಾರ್ಯಕರ್ತರ ಸ್ಮರಣೆ, ಅವರ ಹೆಸರಿನಲ್ಲಿ ಒಂದು ಬಸ್ಸು ತಂಗುದಾನವನ್ನು ಮಾಡುವುದರ ಮುಖಾಂತರ ಎಲ್ಲ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡತಕ್ಕಂಥ ಕೆಲಸವನ್ನು ನಮೋ ಕೇಸರಿ ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಮುಖಾಂತರ ಬಸ್ ನಿಲ್ದಾಣದ ಮುಖಾಂತರ ಲೋಕಾಯ ಗಟ್ಟಿಯವರ ಕಾರ್ಯ, ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ರೀತಿಯಲ್ಲಿ ಆಗಿದೆ ಅಂತ ಹೇಳ್ತಾ ಇದಕ್ಕೆ ಶುಭವನ್ನು ಹಾಕಿ ಬೆಳಗೊಂದು ಶಾಂತಿ, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಇಲ್ಲ ಸಮಾಜ ಸೇವಾ ಕಾರ್ಯಗಳು ನಿಖಿಲ ನಿಖಿಲ ಜೋಕ್ಲಿಲ್ಲ ಸೇರ್ಸೋದು ಎಡ್ಡ ರೀತಿ ಇತ್ತೊಂದು ಇತ್ತ ನನ್ನಿದೆ ಕರೆಕ್ಟ್ ಸಮಾಜಗಳು ಮಾತಾಡಿ